ಆತ್ಮೀಯ ಸ್ನೇಹಿತರೆ ಹಾಗೂ ವಿಶ್ವಮಂಗಳ ವಿದ್ಯಾಸಂಸ್ಥೆ ಎಲ್ಲ ಉಪನ್ಯಾಸಕ ವೃಂದದವರೇ, ಪ್ರಾಂಶುಪಾಲರೇ, ನಮ್ಮೆಲ್ಲ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳೇ, ಇವತ್ತು ತೌಳವರಾಣಿ ಕನ್ನಡ ಧ್ವನಿ ಎನ್ನುವಂಥ ಒಂದು ಶಿಷ್ಯಿಕೆಯಡಿಯಲ್ಲಿ ಭಾಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ, ಒಳ್ಳೆಯ ಪರಿಕಲ್ಪನೆಯಲ್ಲಿ ಮೂಡಿ ಬರಲಿಕ್ಕಿದೆ. ಮಕ್ಕಳೇ, ನೀವೆಲ್ಲರೂ ಒಳ್ಳೆ ರೀತಿಯಲ್ಲಿ ಆನಂದಿಸ್ತೀರಿ. ಇದು ನಿಮಗೆ ಪ್ರಥಮ ಕಾರ್ಯಕ್ರಮವೂ ಆಗಿರ್ಬೋದು ಕೊರೋನಾ ನಂತರ, ಅಲ್ವಾ? ಕರೆಕ್ಟ್. ಕೊರೋನಾದ ನಂತರದ ಒಂದು ಒಳ್ಳೆಯ ಕಾರ್ಯಕ್ರಮ, ಎಲ್ಲರೂ ಸೇರಿಕೊಂಡು ಮಾಡುವ ಕಾರ್ಯಕ್ರಮ, ಪ್ರಥಮ ಕಾರ್ಯಕ್ರಮ ಕೂಡ ಆಗಿರ್ಬೋದು. ಇದು ವೀರರಾಣಿ ರಾಷ್ಟ್ರೀಯ ಅಬ್ಬಕ್ಕ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಅಂತೇಳಿ ಒಂದು ರಾಷ್ಟ್ರ ಮಟ್ಟದ ಹಲವಾರು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಸಂಘಟನೆ ಮಾಡುವ ಎನ್ನುವ ಹಿತದೃಷ್ಟಿಯಿಂದ ಈ ಒಂದು ಪ್ರತಿಷ್ಠಾನವನ್ನು ಸ್ಥಾಪಿಸಿ ಈಗಾಗಲೇ 3 ವರ್ಷ ಕಳೆದು 4ನೇ ವರ್ಷದ ಹೊಸ್ತಿಲಲ್ಲಿ ನಾವೆಲ್ಲರೂ ಇದ್ದೇವೆ. ಇವತ್ತು ವಿಶ್ವಮಂಗಳ ವಿದ್ಯಾಸಂಸ್ಥೆಯ ಒಂದು ಒಳ್ಳೆಯ ಕಾರ್ಯಕ್ರಮ, ಒಂದು ಒಳ್ಳೆಯ ಚಿಂತನಾತ್ಮಕ ಒಂದು ಸಂದೇಶ ನಿಮಗೆ ಬರ್ತದೆ. ತದನಂತರ ಒಂದು ಒಳ್ಳೆಯ ಹಾಡುಗಳು ನೀವೆಲ್ಲರೂ ಕೇಳಿ ಮನರಂಜನೆ ಮಾಡಲಿಕ್ಕಿದ್ದೀರಿ. ಹೀಗಾಗಿ ಇದೊಂದು ಸಭಾ ಕಾರ್ಯಕ್ರಮ, ಸಣ್ಣ ಕಾರ್ಯಕ್ರಮ, ಒಂದು ಮುಕ್ಕಾಲು ಗಂಟೆಯ ಸಭಾ ಕಾರ್ಯಕ್ರಮ, ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ಮೂಡಿ ಬರಲಿಕ್ಕಿದೆ. ಜನನಿಗೆ ಜೀವವು ನಿನ್ನ ವೇಷ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪರ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳ ನಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಡಿದ ನಾಡೇಡಂಕಣ ಚಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ರಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಈಗ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಬಂದಂಥ ಎಲ್ಲ ಅತಿಥಿಯವರಿಗಳನ್ನ ಸ್ವಾಗತಿಸಬೇಕು ಅಂತೇಳಿ ನಮ್ಮ ಕೋಶಾಧಿಕಾರಿಗಳು ಆಗಿರುವಂಥ ಶ್ರೀ PD ಶೆಟ್ಟಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ, ರಿಜಿಸ್ಟರ್ಡ್ ಮಂಗಳೂರು, ಅಲ್ಲಿ ಫ್ಲೆಕ್ಸಲ್ಲಿ ಕಾಣ್ತದೆ ನಮಗೆ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಬ್ಬಕ್ಕ ರಾಣಿಯ ಸಾರ್ಥಕ ಸ್ಮರಣೆಗೆ ಸಮರ್ಪಿತ ಸಂಸ್ಥೆ. ಕಳೆದ 20 ವರ್ಷಗಳ ಹಿಂದೆ ನಾವು ಉಳ್ಳಾಳದಲ್ಲಿ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ, ಇದರ ಮೂಲಕ ಉಳ್ಳಾಳದಿಂದ ಬಡಿಪಿನವರೆಗೆ ವಿವಿಧ ಸ್ಥಳಗಳಲ್ಲಿ ಉತ್ಸವವನ್ನು ಆಚರಿಸಿ ಎಲ್ಲರ ಮನೆ ಮಾತಾಗಿರುವಂಥ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಇದೀಗ ಇದು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಪ್ರತಿಷ್ಠಾನವಾಗಿ ಪರಿವರ್ತನೆಗೊಂಡು ಉಳ್ಳಾಳ ತಾಲೂಕಿನ ಪ್ರಪ್ರಥಮ ಕಾರ್ಯಕ್ರಮ ಅಂತ ಭಾವಿಸ್ತೇನೆ. ನಾನೀಗ ಪಣಜಿಯಲ್ಲಿ ಆಗ್ತಿರುವಂಥ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ
ಈ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂಥವರು ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ನಮ್ಮ ಆತ್ಮೀಯರಾದಂಥ ಭಾಸ್ಕರ ಕುಪ್ಪಳ್ಳಿಯವರು. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುವಂತಹ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅಧ್ಯಕ್ಷರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ. ಅವರು ನಮ್ಮ ರಾಷ್ಟ್ರೀಯ ಪ್ರತಿಷ್ಠಾನದ ಪ್ರಧಾನ ಸಂಚಾಲಕರು. ಆದ್ದರಿಂದ ಅವರನ್ನು ಕೂಡ ನಾನು ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸ್ತೇನೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಒಂದು ಪ್ರಧಾನ ಉಪನ್ಯಾಸ ಅಂತ ಇಟ್ಕೊಳ್ತೇವೆ. ಇವತ್ತು ನಮಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವವರು ಡಾಕ್ಟರ್ ಸುಧಾರಾಣಿ, ಉಪನ್ಯಾಸಕರು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡವಿದೆ. ಇವತ್ತು ನಾಡು ನುಡಿ ರಕ್ಷಣೆಗೆ ಅಬ್ಬಕ್ಕ ರಾಣಿ ಸ್ಫೂರ್ತಿ ಎನ್ನುವಂಥ ವಿಚಾರದಲ್ಲಿ ಉಪನ್ಯಾಸ ಮಾಡಲಿಕ್ಕಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಗೆ ಕಾರ್ಯಕ್ರಮ ಮಾಡಬೇಕಿದ್ರೆ ಸ್ಥಳಾವಕಾಶ ಬೇಕು, ಪ್ರೇಕ್ಷಕರು ಬೇಕು, ಫಲಾನುಭವಿಗಳು ಅಂದರೆ ಈ ವಿಷಯವನ್ನು ಅರಿತುಕೊಳ್ಳುವಂಥ ಯುವ ಜನತೆ ಬೇಕು. ಅದಕ್ಕೆ ನಾವು ಈಗ ಇದು 2ನೇ ಕಾರ್ಯಕ್ರಮ. ಮೊದಲನೇ ಇಲ್ಲಿ ಕಿಟ್ಟಲ್ ಮೆಮೋರಿಯಲ್ ಹೈಸ್ಕೂಲ್ನ ಇದು ವತಿಯಿಂದ ಭಾರತಿ ಕಾಲೇಜಿನಲ್ಲಿ ನಂತೂರಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಸಾಧಾರಣ PU ಮಟ್ಟದ ವಿದ್ಯಾರ್ಥಿಗಳಿಗೆ ಈ ಒಂದು ವಿಷಯ ಆಸಕ್ತಿದಾಯಕ ಆಗಿರ್ಬೋದು, ಅವರು ಸ್ವೀಕರಿಸುವುದು ಅಂತ ಹೇಳೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಪದವಿ ಪೂರ್ವ ಕಾಲೇಜುಗಳಲ್ಲಿ ಹಮ್ಮಿಕೊಡ್ತಾ ಇದ್ದೇವೆ. ಇದಕ್ಕೆ ನಮಗೆ ಸಹಕಾರವನ್ನು ನೀಡ್ತಿದ್ದವರು ಪ್ರಾಂಶುಪಾಲರು ಶ್ರೀಮತಿ ಪೂರ್ಣಿಮಾ ಡಿ ಶೆಟ್ಟಿ, ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜು. ತಮ್ಮನ್ನು ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತೀನಿ. ಇನ್ನೋರು ಮುಖ್ಯ ಅಭ್ಯಾಗತರಾಗಿರುವವರು ಶ್ರೀ ಮೋಹನ್ ಪ್ರಸಾದ್ ನಂತೂರ್. ಇವರು ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಈಶ್ವರೇತರ ಅಧ್ಯಕ್ಷರು. ನಿಮಗೂ ಕೂಡ ರಾಷ್ಟ್ರೀಯ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಇನ್ನು ವೇದಿಕೆಯಲ್ಲಿ ಇರುವವರು ನಮ್ಮ ರಾಷ್ಟ್ರೀಯ ಪ್ರತಿಷ್ಠಾನದ ಪದಾಧಿಕಾರಿಗಳು. ಮುಖ್ಯವಾಗಿ ಅಲ್ಲಿ ಪುರುಷೋತ್ತಮಂಚನಿದ್ದಾರೆ, ಲೋಕನಾಥ್ ರೈ ಅವರಿದ್ದಾರೆ, ತುಕಾರಾಮ್ರವರಿದ್ದಾರೆ, ವಿನುತಾರವರಿದ್ದಾರೆ. ಇವರೆಲ್ಲ ನಮ್ಮ ರಾಷ್ಟ್ರೀಯ ಪ್ರತಿಷ್ಠಾನದ ಕಾರ್ಯಕರ್ತರು ಅಂತ ಹೇಳ್ಬೋದು, ಪದಾಧಿಕಾರಿಗಳು. ಯಾಕೆಂತ ಹೇಳಿದ್ರೆ ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿರುವವರು. ನಿಮ್ಮೆಲ್ಲರನ್ನ ನಾನು ಈ ಸಭೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನು ತ್ಯಾಗಂ ಹರೇಕಳ ಅವರ ಹೆಸರು ಈ ಪರಿಸರದಲ್ಲಿ ಯಾರು ಕೇಳದಿರುವವರಿಲ್ಲ. ತ್ಯಾಗಂ ಹರೇಕಳ್ರವರು ಈ ಕಾರ್ಯಕ್ರಮದ ಇಂದಿನ ಸಂಘಟಕರು ಕೂಡ. ಅವರು ಹಲವಾರು ಹುದ್ದೆಗಳಲ್ಲಿ ಎಲ್ಲ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರುವವರು. ನಮ್ಮ ಹತ್ತಿರಂಥ ತ್ಯಾಗಂ ಹರೇಕಳ್ರವರಿಗೆ ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ರಾಷ್ಟ್ರೀಯ ಪ್ರತಿಷ್ಠಾನದಲ್ಲಿದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಕೊಡ್ತೇವೆ. ನಮ್ಮ ತೋನ್ಸೆ ಪುಷ್ಕಳ್ ಕುಮಾರ್ ಅವರು ನಮ್ಮ ವೀರರಾಣಿ ರಾಷ್ಟ್ರೀಯ ಪ್ರತಿಷ್ಠಾನದ ಸಂಘಟನಾ ಕಾರ್ಯದರ್ಶಿಗಳು. ಇವತ್ತು ಸಂಗೀತ ಕಾರ್ಯಕ್ರಮವನ್ನು ಕೂಡ ನೀಡಲಿಕ್ಕಿದ್ದಾರೆ. ಅವರನ್ನು ಕೂಡ ನಾನು ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುತ್ತಿರುವವರು ರಾಜೇಶ್ ಬರಲಿಲ್ಲ, ಆದರೂ ಕೂಡ ನಾವಿಲ್ಲಿ ಅವರನ್ನು ಅನುಪಸ್ಥಿತಿಯಲ್ಲಿ ಸ್ವಾಗತ ಮಾಡ್ತಾ ಇದ್ದೇವೆ. ಶ್ರೀ ರಾಜೇಶ್ ಜಿ, ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ದಕ್ಷಿಣ ಕನ್ನಡ, ನಮಗೆ ಪ್ರಾಯೋಜಕವನ್ನು ನೀಡ್ತಾ ಇದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ. ಇನ್ನು ಈ ಕಾಲೇಜಿನ ಎಲ್ಲ ಉಪನ್ಯಾಸಕರಿಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಹಾಗೆ ನೆರೆದಂಥ ತಮ್ಮೆಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ, ಹಾಗೆ ನಮ್ಮ ಮಾಧ್ಯಮದ ಹೊಸಕರಲ್ನವರಿದ್ದಾರೆ, ಎಲ್ಲ ಛಾಯಾ ಚಿತ್ರಣಗಾರರು, ಇವರೇ ಎಲ್ಲರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸಿದ್ದೇನೆ. ಜೈ ಕನ್ನಡ. ಸರ್ವರಿಗೂ ಸ್ವಾಗತವನ್ನು ಬಯಸಿದಂತಹ ನಮ್ಮ ಸಂಸ್ಥೆಯ ಪ್ರಧಾನ ಕೋಶಾಧಿಕಾರಿಗಳಾಗಿರುವಂಥ PD ಶೆಟ್ಟಿ ಅವರಿಗೆ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ
ಇವತ್ತಿನ ಉದ್ಘಾಟನೆಯನ್ನು ಮಾಡಲಿಕ್ಕಿರುವಂಥ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದಟ್ಟು ಅಧ್ಯಕ್ಷರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ, ನಮ್ಮ ಈ ಸಂಸ್ಥೆಯ ಪ್ರಧಾನ ಸಂಚಾಲಕರು ಹೌದು. ಹಲವಾರು ಸಂಘ ಸಂಸ್ಥೆಗಳು ಒಳ್ಳೆ ರೀತಿಯಲ್ಲಿ ಕರ್ತವ್ಯ ಸೇವೆ ಸಲ್ಲಿಸ್ತಾ ಇರುವ ರವೀಂದ್ರ ಶೆಟ್ಟಿ ಉಳಿದಟ್ಟು ಅವರಿಗೆ ಪುಷ್ಕಲ್ ಕುಮಾರ್ ಮತ್ತು ನಮ್ಮ ದೀಪಕ್ ರಾಜ್ ಅವರು ಕೂಡ ಬರಬೇಕು. ಗುಲಾಬಿ ನೀಡಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರನ್ನು ಸಭಾಧ್ಯಕ್ಷತೆ ವಹಿಸಿದಂತಹ ನಮ್ಮವರೇ ಶ್ರೀಯುತ ಭಾಸ್ಕರ ಕುಪ್ಪಳ್ಳಿ ಅವರಿಗೆ ದೀಪಕ್ ರಾಜ್ ಉಳ್ಳಾಲ್ ಅವರು ಗುಲಾಬಿ ನೀಡಿ ನಮ್ಮ ಸಂಸ್ಥೆಯ ಸತೀಶನ್ನ ಮತ್ತು ದೀಪಕ್ ರಾಜ್ ಅವರು ಇವತ್ತಿನ ಉಪನ್ಯಾಸ ನೀಡಲಿಕ್ಕಿರುವಂಥ ಡಾಕ್ಟರ್ ಸುಧಾರಾಣಿ ಅವರಿಗೆ ವಿನುತ ನಮ್ಮ ಸುಧಾರಾಣಿ ಅವರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ಹಾಗೆ ಪ್ರಾಂಶುಪಾಲರು ವಿಶ್ವಮಂಗಲ ಪದವಿ ಪೂರ್ವ ಕಾಲೇಜಿನ ಶ್ರೀಮತಿ ಪೂರ್ಣಿಮಾ ಡಿ ಶೆಟ್ಟಿ ಅವರಿಗೆ ಪುಷ್ಕಲ್ ಕುಮಾರ್ ಅವರು ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೀವಿ. ಮುಖ್ಯ ಅತಿಥಿಗಳು ನಂತರ ಶ್ರೀ ಮೋಹನ್ ಪ್ರಸಾದ್ ಮಂತೂರು ಅವರಿಗೆ ಗುಲಾಬಿ ನೀಡಿ ಅವರನ್ನು ಗೌರವಿಸಬೇಕು ಅಂತ ವಿನಂತಿ. ಎಲ್ಲ ಪದಾಧಿಕಾರಿಗಳು ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ಇದೀಗ ಉದ್ಘಾಟನಾ ಸಮಾರಂಭ ದೀಪ ಬೆಳಗಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತೇಳಿ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದರು. असतो मा सद्गमय तमसो मा ज्योतिर्गमय. ನಮ್ಮವರೇ ಆದ ರವೀಂದ್ರ ಶೆಟ್ಟಿ ಉಳಿದಟ್ಟು ಅವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತ ವಿನಂತಿ. ನಾನು ನಂಬುವಂತಹ ಎಲ್ಲ ದೇವರನ್ನ ಮನಸ್ಸು ಸ್ಮರಿಸುತ್ತಾ, ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ, ನಮ್ಮ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಮಂಗಳೂರು, ವಿಶ್ವಮಂಗಲ ಪದವಿ ಪೂರ್ವ ಕಾಲೇಜು ಕೊಣಾಜೆ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ನಮ್ಮ ತೌಳವ ರಾಣಿ ಕನ್ನಡ ಧ್ವನಿ ಇತಿಹಾಸ ಚಿಂತನ ಗೀತಗಾಯನದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಈ ಒಂದು ಪ್ರತಿಷ್ಠಾನದ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಇದೀಗ ಅಧ್ಯಕ್ಷರಾಗಿ ಮೊನ್ನೆ ತಾನೇ ಅಧಿಕಾರವನ್ನು ಸ್ವೀಕರಿಸಿದಂಥ ಆತ್ಮೀಯರಾದಂಥ ಭಾಸ್ಕರ್ ರೈ ಕುಕ್ಕೊಲ್ಲಿ ಅವರೇ, ನಮ್ಮ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಉಪನ್ಯಾಸವನ್ನು ನೀಡಲಿಕ್ಕೆ ಇರತಕ್ಕಂಥ ನಮ್ಮ ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ಮೂಡಬಿದಿರೆಯ ಉಪನ್ಯಾಸಕರು ಆಗಿರತಕ್ಕಂಥ ಡಾಕ್ಟರ್ ಸುಧಾರಾಣಿ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ವಿಶ್ವಮಂಗಲ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂಥ ಪೂರ್ಣಿಮಾ ಡಿ ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಗೌರವಾನ್ವಿತ ಅಧ್ಯಕ್ಷರಾದಂಥ ಮನೋಹರ್ ಪ್ರಸಾದ್ ನಂತೂರವರು ನಮ್ಮ ಜೊತೆ ಇದ್ದಾರೆ. ವೇದಿಕೆಯಲ್ಲಿ ವಿನುತಾ ಮೇಡಮ್ ಅವರಿದ್ದಾರೆ. ನಮ್ಮ ಈ ಪ್ರತಿಷ್ಠಾನದ ಪದಾಧಿಕಾರಿಗಳಾಗಿರ್ತಕ್ಕಂಥ ಪಿ ಡಿ ಶೆಟ್ಟಿ ಅವರಿದ್ದಾರೆ, ಪುರುಷೋತ್ತಮ ಅಂಚನ್ ಅವರಿದ್ದಾರೆ, ಲೋಕನಾಥ್ ರೈ ಅವರಿದ್ದಾರೆ, ನಮ್ಮ ತುಕಾರಾಮ್ ಮಾಸ್ಟರ್ ಇದ್ದಾರೆ, ನಮ್ಮ ತ್ಯಾಗಮ್ರವರಿದ್ದಾರೆ, ತೋನ್ಸೆ ಪುಷ್ಕಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಪ್ರತಿಷ್ಠಾನದ ಎಲ್ಲ ಗೌರವಾನ್ವಿತ ಪದಾಧಿಕಾರಿ ಬಂಧುಗಳೇ, ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಈ ಒಂದು ವಿದ್ಯಾಸಂಸ್ಥೆಯ ಉಪನ್ಯಾಸಕರೇ, ಶಿಕ್ಷಕ ವರ್ಗದವರೇ, ಶಿಕ್ಷಕೇತರವರೇ, ಬಹಳಷ್ಟು ತದೇಕ ಚಿತ್ತದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಿರತಕ್ಕಂಥ ವಿದ್ಯಾಸಂಸ್ಥೆಯ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಬಹಳ ಒಂದು ಸುಂದರವಾದ ಕಾರ್ಯಕ್ರಮವನ್ನು ನಮ್ಮ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನದವರು ನಾವೆಲ್ಲ ಸೇರಿ ಆಯೋಜನೆ ಮಾಡಿದ್ವಿ. ಇದು ಈ ಒಂದು ನಿಮ್ಮ ಅದರಲ್ಲೂ ಕೂಡ ಈ ಮಕ್ಕಳಿಗೆ, ಈ ವಿದ್ಯಾರ್ಥಿಗಳಿಗೆ ಬಹಳ ಅಗತ್ಯವಾದಂಥ ವಿಚಾರ. ಯಾವತ್ತೂ ಕೂಡ ನಾವು ನಮ್ಮ ರಾಷ್ಟ್ರದ, ನಮ್ಮ ರಾಜ್ಯದ, ನಮ್ಮ ಇತಿಹಾಸಕಾರದಲ್ಲಿರ್ತಕ್ಕಂಥ ಹೋರಾಟಗಾರರ, ವೀರ ವನಿತೆಯರ ಅಥವಾ ಬಹಳಷ್ಟು ನಮ್ಮ ಸ್ವಾತಂತ್ರ್ಯ
ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ನಂತರದಲ್ಲಿ ಈ ದೇಶದಲ್ಲಿ ಹೆಸರನ್ನು ಪಡೆದಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಒಂದು ಸ್ಮರಣೆಯನ್ನು ಮಾಡುವುದು ಅಥವಾ ಅವರ ಹೆಸರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಇವತ್ತು ನಾವು ವಿದ್ಯಾಸಂಸ್ಥೆ ವಿಶ್ವಮಂಗಲ ವಿದ್ಯಾಸಂಸ್ಥೆಗೆ ಅದರದ್ದೇ ಆದಂಥ ಒಂದು ಹೆಸರಿದೆ. ಯಾವುದೇ ವಿದ್ಯಾಸಂಸ್ಥೆ ಆಗಿದೆ. ಈಗ ನನ್ನ ತಾಯಿಯ ಹೆಸರಿರ್ತಕ್ಕಂಥ ದೇರಳಕಟ್ಟೆಯ ವಿದ್ಯಾರತ್ನ ಬೇಕಾದಷ್ಟು ವಿದ್ಯಾಸಂಸ್ಥೆಗಳಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಮಕ್ಕಳ ಎದುರುಗಡೆ ಶಿಕ್ಷಕರನ್ನು ಸೇರಿಕೊಂಡು ಅಂಬೇಡ್ಕರ್ ಜಯಂತಿ, ಗಾಂಧಿ ಜಯಂತಿ, ಶಿಕ್ಷಕರ ದಿನಾಚರಣೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ, ಈ ರೀತಿ ಬೇರೆ ಬೇರೆ ಪುಣ್ಯಾತ್ಮರ ಆ ದಿನಾಚರಣೆನ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಕೇವಲ ಭಾವಚಿತ್ರವನ್ನು ಇಟ್ಟು ಅದಕ್ಕೆ ಹೂಹಾರವನ್ನು ಹಾಕಿ ಪುಷ್ಪಾರ್ಚನೆ ಮಾಡಿದ ತಕ್ಷಣ ಅದು ಮುಗಿಯುವುದಿಲ್ಲ. ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಅಂತಹ ಒಂದು ಪುಣ್ಯಾತ್ಮರ ಚರಿತ್ರೆಯನ್ನು, ಅವರು ಬಾಳಿ ಬದುಕಿ ಬಂದಂತಹ ಆ ಜೀವನ ಕ್ರಮವನ್ನು ನಾವು ಕೂಡ ಸ್ವಲ್ಪ ಅಧ್ಯಯನ ಮಾಡಿ, ಅವರ ಆದರ್ಶ ಗುಣಗಳೇನಿದೆ ಅದರಲ್ಲಿ ಸ್ವಲ್ಪ ಅಂಶವನ್ನು, ಎಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ, ಸ್ವಲ್ಪ ಅಂಶವನ್ನು ನಮ್ಮ ಜೀವಮಾನದಲ್ಲೂ ಕೂಡ ನಾವು ಅದನ್ನು ಅಳವಡಿಸಲಿಕ್ಕೆ ಸಾಧ್ಯತೆವಿದೆಯಾ ಎಂಬುದನ್ನು ನಾವು ಮಾಡಿದಾಗ ಆ ಒಂದು ಕಾರ್ಯಕ್ರಮಕ್ಕೆ ಅರ್ಥ ಬರ್ತದೆ. ಇವತ್ತು ನಮ್ಮ ಈ ಉಳ್ಳಾಳದ ರಾಣಿ ಅಬ್ಬಕ್ಕನ ಹೆಸರಿನಲ್ಲಿ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ, ಇದು ಕೇವಲ ಉಳ್ಳಾಲಕ್ಕೆ ಸೀಮಿತ ಆಗಬಾರ್ದು, ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಈ ಒಂದು ಉಳ್ಳಾಲದ ರಾಣಿ ಅಬ್ಬಕ್ಕ ಯಾವ ರೀತಿ ಅಂತ ಹೇಳಿದ್ರೆ, ಪೋರ್ಚುಗೀಸರ ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯದ ಒಂದು ಕಿಚ್ಚನ್ನು ಪ್ರಥಮ ಬಾರಿಗೆ ಈ ಭಾಗದ ಜನರಲ್ಲಿ ಮೂಡಿಸಿದವರು ನಮ್ಮ ವೀರರಾಣಿ ಅಬ್ಬಕ್ಕ. ಅಂತಹ ಧೀರೆಯ ಶೂರೆಯ ಒಂದು ಹೆಸರನ್ನು ಇಟ್ಟುಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡುವಂಥದ್ದು. ಆವಾಗ ವೀರರಾಣಿ ಅಬ್ಬಕ್ಕ ಚೌಟ ಮನೆತನದ ಆ ಒಂದು ಮಹಿಳೆ ಯಾವ ರೀತಿ ತನ್ನ ರಾಷ್ಟ್ರಕ್ಕಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿದ್ದಾರೆ, ಅದೆಲ್ಲವೂ ಕೂಡ ಈ ರೀತಿಯಾದ ಕಾರ್ಯಕ್ರಮ ಮಾಡಿದಾಗ ನಮಗೆ ಅದು ನೆನಪಿಗೆ ಬರ್ತದೆ. ಆ ಕೆಲಸವನ್ನು ಇವತ್ತು ನಮ್ಮ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಮಾಡಿದ್ದಾರೆ. ನಾವು ಅಲ್ಲಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಭಾಸ್ಕರ್ ಗುಕ್ಕುವಲ್ಲಿ ಅವರು ಹೇಳ್ತಾರೆ, ನಾವು ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯಲ್ಲಿ ನಾವು ಬಹಳಷ್ಟು ವರ್ಷಗಳ ಕೆಲಸ ಮಾಡಿದ್ವಿ, ಆದರೆ ಅದು ಕೇವಲ ಉಳ್ಳಾಲಕ್ಕೆ ಸೀಮಿತವಾಗಿತ್ತು. ಈ ವೀರರಾಣಿ ಅಬ್ಬಕ್ಕನ ಹೆಸರನ್ನ ನಾವು ಇದು ನಮ್ಮ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಇಡಬೇಕು, ಲೇಡಿ ಕೋಶನ್ ಹಾಸ್ಪಿಟಲ್ಗೆ ಇಡಬೇಕು, ಬೇರೆ ಬೇರೆ ಪ್ರತಿಷ್ಠಾವಾದ ಸ್ಥಳಗಳಿಗೆ ಆ ಹೆಸರನ್ನು ಇಡಬೇಕು ಎಂಬ ಬೇರೆ ಬೇರೆ ಬೇಡಿಕೆಗಳಿದೆ. ಭಾಸ್ಕರ ಗುಕ್ಕುಲಿ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ವೀರರಾಣಿ ಅವರಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡತಕ್ಕಂಥ ಅವರು ಸಮಾನ ಮನಸ್ಕರು ಸೇರಿಕೊಂಡು ಈ ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನವನ್ನು ಮಾಡಿ ಅಬ್ಬಕ್ಕನ ಹೆಸರನ್ನು ಒಂದು ರಾಷ್ಟ್ರ ಮಟ್ಟದಲ್ಲಿ ಕೊಂಡೊಯ್ಯಬೇಕು, ಆ ಹೆಸರಿಗೆ ಒಂದು ಘನತೆಗೆ ತರತಕ್ಕಂಥ ಕೆಲಸವನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಾವು ಆ ಒಂದು ಕೆಲಸ ಕಾರ್ಯ ಮಾಡುತ್ತಿರುವ ಸಂದರ್ಭದಲ್ಲಿ ಇವತ್ತು ಈ ಒಂದು ನಮ್ಮ ವಿಶ್ವಮಂಗಲ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ತೌಳವ ರಾಣಿ ಕನ್ನಡ ಧ್ವನಿ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ, ಆ ಮೂಲಕ ವಿದ್ಯಾರ್ಥಿಗಳು, ನಿಮ್ಮಲ್ಲಿ ವಿದ್ಯಾರ್ಥಿಗಳಿದ್ದೀರಿ, ವಿದ್ಯಾರ್ಥಿನಿಯರಿದ್ದೀರಿ, ನಿಮ್ಮಲ್ಲಿ ಕೂಡ ಆ ಅಬ್ಬಕ್ಕನ ಏನು ಜೀವನ ಕ್ರಮ ಇದೆ, ಅವರು ಯಾವ ರೀತಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದ್ರು, ಅಥವಾ ಅವರು ಯಾವ ರೀತಿ ತನ್ನ ಆಳ್ವಿಕೆಯ ಕಾಲದಲ್ಲಿ ಆ ಸೋಮನಾಥನ ಹೆಸರಿನ ಸ್ಮರಣೆಯನ್ನು ಮಾಡಿಕೊಂಡು ಯಾವ ರೀತಿ ರಾಜ್ಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಎಲ್ಲವನ್ನು ತಿಳಿಯತಕ್ಕಂಥ ಒಂದು ಸುಸಂದರ್ಭ ನಿಮಗೆ ಇವತ್ತು ಬಂದಿದೆ. ನೀವೇನು ಮಾಡ್ತೀರಿ? ನೀವು ಅದನ್ನು ಕೇಳ್ತೀರಿ, ನಿಮ್ಮ ಇತರ ಮಕ್ಕಳಿಗೆ ಹೇಳ್ತೀರಿ. ಇವತ್ತು ಸುಧಾ ಮೇಡಮ್ ಅವರು ಬಂದು ಅದರ ಬಗ್ಗೆ ಉಪನ್ಯಾಸವನ್ನು ಹೇಳಲಿಕ್ಕಿದ್ದಾರೆ. ಮಕ್ಕಳಿಗೆ ಯಾವತ್ತೂ ಕೂಡ ನಾನು ಹೇಳಲಿಕ್ಕಿದೆ, ನೀವೆಲ್ಲರೂ ಕೂಡ ಬರತಕ್ಕಂಥ ದೇಶದ ನಿಮ್ಮ ಏನು ಭವಿಷ್ಯದ ನಾಗರಿಕರು, ಸತ್ಪ್ರಜೆಗಳು, ನೀವು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಉಳ್ಳಾಲ ರಾಣಿ ಅಬ್ಬಕ್ಕನ ಥರ ಅಥವಾ ಇನ್ನಿತರ ಮಹಾತ್ಮರ ಆದರ್ಶಗಳನ್ನು ನಿಮ್ಮಲ್ಲಿ ನೀವು ಮೈಗೂಡಿಸ್ಕೊಳ್ಬೇಕು. ನಿಮ್ಮ ತಂದೆ ತಾಯಿಯವರಲ್ಲಿ ಒಂದು ಕನಸಿರ್ತದೆ, ನನ್ನ ಮಗಳು ದೊಡ್ಡ ಜನ ಆಗಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು, ಆ ಮೂಲಕ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಡಬೇಕು, ಸಮಾಜದಲ್ಲಿ ಯಾರು ಕೂಡ ಬೆರಳು ತೋರಿಸುವಂತ ಆಗಬಾರ್ದು ಅಲ್ವಾ? ಯಾರು ಕೂಡ ಬೆರಳು ತೋರಿಸು, ಏನಿರಬೇಕು, ಸೈಗಣಿಸ್ಬೇಕು ಎಲ್ಲ ವಿಚಾರದಲ್ಲೂ ಕೂಡ. ಆ ಮಗು, ಆ ವಿದ್ಯಾರ್ಥಿ ಯಾರ ಮಗಳು, ಅವು ಯಾವ ಶಾಲೆಯಲ್ಲಿ ಕಲ್ತದ್ದು, ಅವ್ರು ಕಲ್ತಂಥ ಟೀಚರ್ ಯಾರು, ಈಗೆಲ್ಲ ಪ್ರಶ್ನೆ ಬಂದಾಗ ಅದು ಯಾಕೆ ಬರಬೇಕು ಅಂತ ಹೇಳಿದ್ರೆ, ನೀವು ಮಾಡಿದಂಥ ಸಾಧನೆಗೆ ಅಥವಾ ನಿಮ್ಮ ಅಲ್ಲಿ ಇರತಕ್ಕಂಥ ಪ್ರತಿಭೆಗೆ, ಆ ಪ್ರತಿಭೆಯನ್ನು ನೀವು ಹೊರಸೂಸಬೇಕು ಅಂತಂದರೆ ಇಲ್ಲಿ ಏನು ಶಾಲಾ ಕಾಲೇಜುಗಳಲ್ಲಿ ನಿಮಗೆ
ಅಧ್ಯಾಪಕರು ಕಲಿಸಿಕೊಡ್ತಾರೆ, ಅದನ್ನು ಕೇಳಿ ಮನನ ಮಾಡಿ ಕಲಿತು ಓದಿ ಬರೆದು ಅದರಲ್ಲಿ ಏನು ಪರಗತರಾಗಿ ನೀವು ಅದನ್ನು ಪ್ರದರ್ಶನ ಮಾಡಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕು, ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸವನ್ನು ಮಾಡಬೇಕು. ನಿಮ್ಮ ವಿದ್ಯಾರ್ಥಿ ದಶೆಯಲ್ಲಿ ಯಾವುದೆಲ್ಲ ಸಂಘಟನೆಗಳಿವೆ, ನಿಮ್ಮ ಬೇರೆ ಬೇರೆ ಕ್ಲಬ್ಗಳಿದೆ ನಿಮ್ಮ ಕಾಲೇಜಿನಲ್ಲಿ, ಅದು NSS ಇರ್ಬೋದು, NCC ಇರ್ಬೋದು, ಎಲ್ಲದರಲ್ಲೂ ಕೂಡ ಜೋಡಣೆ ಆಗಿ, ಸ್ಕೌಟ್ಸ್ ಗೈಡ್ಸ್ ನಮ್ಮ ಹೈಸ್ಕೂಲ್ಗಳಿಗೆ ಅದು ಇರ್ಬೋದು, ಎಲ್ಲದರಲ್ಲಿ ಜೋಡಣೆ ಆಗಿ ನೀವೆಲ್ಲರೂ ಕೂಡ ಒಂದು ಉತ್ತಮ ನಾಗರಿಕರಾಗಿ ಮುಂದಿನ ದಿನಗಳಲ್ಲಿ ಬಾಳಿ ಬದುಕಬೇಕಂತಂದರೆ ಈ ರೀತಿಯಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಅಲ್ಲಿ ಯಾರು ತಿಳಿದವರು ಚಿಂತಕರು ನೇರ್ತಾರೆ ಅದನ್ನು ಮನದಲ್ಲಿ ಇಟ್ಟುಕೊಂಡು ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡುವಂತ ಆಗಬಾರ್ದು. ಅದನ್ನು ನೀವು ನಿಮ್ಮ ವಿದ್ಯಾರ್ಥಿ ಜೀವನ ದಶೆಯಲ್ಲಿ ನೀವು ಅಳವಡಿಸಿಕೊಳ್ಳುವಂತಹ ರೀತಿಯಲ್ಲಿ ಆಗಬೇಕು ಅಂತ ಹೇಳುತ್ತಾ ಒಂದು ಕಾರ್ಯಕ್ರಮ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಯಲಿಕ್ಕಿದೆ. ಬಹಳಷ್ಟು ಕಾರ್ಯಕ್ರಮಗಳು ಮುಂದಕ್ಕೆ ಹೋಗಲಿಕ್ಕಿದೆ. ಸಮಯದ ಅಭಾವವೂ ಕೂಡ ಇದೆ. ಆ ಸಮಯ ಪ್ರಜ್ಞೆಯನ್ನು ಅರಿತುಕೊಂಡು ಬರತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಒಳ್ಳೆಯ ಕೆಲಸ ಕಾರ್ಯಗಳು ನಾವೆಲ್ಲ ತೊಡಗಿಸಿಕೊಳ್ಳೋಣ ಅಂತ ಹೇಳುತ್ತಾ ಇಲ್ಲಿ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಬರತಕ್ಕಂಥ ದಿನಗಳಲ್ಲಿ ಒಳ್ಳೆಯ ಸತ್ಪ್ರಜೆಗಳಾಗಿ ಈ ವಿದ್ಯಾಸಂಸ್ಥೆಯ ಹೆಸರನ್ನು ಹೆಚ್ಚಿಸುವಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ ಅಂತ ಹೇಳುತ್ತಾ ನಿಮ್ಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸ್ತಾ ಒಂದು ಕಾರ್ಯಕ್ರಮ ಕೂಡ ನನ್ನನ್ನು ಕರೆದು ಉದ್ಘಾಟನೆ ಮಾಡಿಸಿದ್ದಾರೆ. ಈ ಕಾರ್ಯಕ್ರಮ ಶುಭಾಶಯವನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸುತ್ತೇನೆ. ಆಗಮಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಿದಂಥ ರವೀಂದ್ರ ಶೆಟ್ಟಿ ಉಳಿದಟ್ಟು ಅವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಓರ್ವರು ಶ್ರೀಯುತ ಮೋಹನ್ ಪ್ರಸಾದ್ ನಂತೂರು, ಅಧ್ಯಕ್ಷರು ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ, ಈಗ ತಾನೇ ನೂತನ ಅಧ್ಯಕ್ಷರು, ಕೋಸ್ಟಲ್ ವಿಭಾಗದಲ್ಲಿ ವೃತ್ತಿಯಲ್ಲಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಒಂದು 2 ಶುಭ ಹಾರೈಕೆ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಆಸೀನರಾಗಿಸಿದ್ದೀರಿ. ಹಾಗೆ ಕಾರ್ಯಕ್ರಮ ಯಶಸ್ವಿಯಾಗಲಿ, ಇನ್ನು ಮುಂದಕ್ಕೆ ಒಳ್ಳೊಳ್ಳೆಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಆಗಲಿ ಅಂತ ಆಶಿಸುತ್ತಾ ಎಲ್ಲಿಗೂ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಚಿಕ್ಕದಾಗಿ ಚೊಕ್ಕದಾಗಿ ಶುಭವನ್ನು ಹಾರೈಸ್ತಿದ್ದಾರೆ. ಮತ್ತೆ ಬೇಕಾದ್ರೆ ಹಾಡು ಹಾಡ್ತಾರೆ, ಆಯಿತಾ? ನಿಮಗೆ ಈಗ ಹಾಡು ಕೇಳಬೇಕಂತ ಉಂಟಲ್ಲ, ಮತ್ತೆ ಹಾಡಿಸುವ. ವಂದನೆಗಳು ಮೋಹನ್ ಪ್ರಸಾದ್ ಅವರೇ. ಇದೀಗ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂಥ ಒಂದು ನಾವು ಈಗಾಗಲೇ ಹಾಕಿದ್ದೇವೆ ಸಣ್ಣ ಒಂದು ಉಪನ್ಯಾಸ. ವಿಚಾರ ಗೊತ್ತಿದೆ, ನಾಡು ನುಡಿ ರಕ್ಷಣೆಗೆ ಅಬ್ಬಕ್ಕ ರಾಣಿ ಸ್ಫೂರ್ತಿ ಎನ್ನುವ ವಿಚಾರದಲ್ಲಿ ಸುಮಾರು ಒಂದು 15 ನಿಮಿಷಗಳ ಕಾಲ ಮಾತನಾಡಬೇಕು ಅಂತೇಳಿ ಡಾಕ್ಟರ್ ಸುಧಾರಾಣಿ ಅವರಲ್ಲಿ ವಿನಂತಿ ಮಾಡ್ತೇವೆ. ಡಾಕ್ಟರ್ ಸುಧಾರಾಣಿ ಅವರ ಬಯೋಡೇಟಾ ತುಂಬ ದೊಡ್ಡದು ಇದೆ, ಆದರೂ ಸಣ್ಣದು ನಿಮಗೆ ಬಯೋಡೇಟಾ ಹೇಳಬೇಕಾಗ್ತದೆ. ಇವರು ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸಾಹಿತ್ಯ ಮತ್ತು ಸಂಸ್ಕೃತಿ ಚಿಂತನೆಯ ಅಧ್ಯಯನದಲ್ಲಿ ವಿಶೇಷ ಆಸಕ್ತಿಯಾಗಿರುವ ಇವರು ಲಿಂಗತ್ವ ಅಧ್ಯಯನದಲ್ಲಿ ಸೂಕ್ಷ್ಮ ಹುಳುಗಳು ಉಳ್ಳವರು. ಇವರ ಕವನ, ಲೇಖನ, ಸಂಶೋಧನಾ ಪ್ರಬಂಧಗಳು ವಿವಿಧ ಪತ್ರಿಕೆಗಳಲ್ಲಿ, ಸ್ಮರಣ ಸಂಚಿಕೆಯಲ್ಲಿ ಮತ್ತು ಅಭಿನಂದನಾ ಗ್ರಂಥಗಳಲ್ಲಿ ಮತ್ತು ಆಕಾಶವಾಣಿಯಲ್ಲಿ ಕೂಡ ಪ್ರಕಟಿತವಾಗಿದೆ. ವಿವಿಧ ಸಮ್ಮೇಳನಗಳು, ಅಕಾಡೆಮಿ, ಪೀಠಗಳು, ಇಲಾಖೆಗಳ ವಿಚಾರಗೋಷ್ಠಿಯಲ್ಲಿ ಪ್ರಬಂಧವನ್ನು ಕೂಡ ಮಂಡಿಸಿದ್ದಾರೆ. ತುಳು ಅನುವಾದ, ವಾಗ್ಮಯ ಸಾಂಸ್ಕೃತಿಕ ಅನುಸಂಧಾನದ ನೆಲೆಗಳು ಎನ್ನುವ ಒಂದು ವಿಷಯದಲ್ಲಿ ಅಧ್ಯಯನ ನಡೆಸಿ ಮಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಕೂಡ ಪಡೆದಿದ್ದಾರೆ. ಅದು ಮಾತ್ರ ಅಲ್ಲದೆ ಆಳ್ವಾಸ್ ನುಡಿ ಸಿರಿ ಮತ್ತು ವಿದ್ಯಾರ್ಥಿ ಸಿರಿ ಯಲ್ಲಿ ಕಾರ್ಯದರ್ಶಿಯಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಕರಾವಳಿ ಲೇಖಕಿಯರ ವಾಚಕಿಯರ ಸಂಘ, ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಇದರ ಕಾರ್ಯದರ್ಶಿಯಾಗಿ ಕೂಡ, ಕಾರ್ಯಕಾರಿ ಸಮಿತಿಯ ಸದಸ್ಯೆಯಾಗಿ ಕೂಡ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಮೂಡಬಿದಿರೆ ತಾಲೂಕು ಸಾಹಿತ್ಯ ಪರಿಷತ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಯಕ್ಷಗಾನ ಛಂದಸ್ಸಿಗೆ ಸಿಮಂತೂರು ನಾರಾಯಣ ಶೆಟ್ಟಿ ಎನ್ನುವಂಥ ಒಂದು ಪ್ರಕಟಿತ ಗ್ರಂಥ ಕೂಡ ಇವರದು. ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಅಭಿನಂದಿಸುವ ಡಾಕ್ಟರ್ ಸುಧಾರಾಣಿ ಅವರಿಗೆ ಈಗ ವೇದಿಕೆಯನ್ನು ನೀಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಪೊಸಕರಲ್ಲ ಇದರ ನಿರ್ದೇಶಕರಾಗಿರುವಂಥ ವಿದ್ಯಾಧರ್ ಶೆಟ್ಟಿ ಅವರಿದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ನಿಮಗೆ 2 ಸಲ ಕಾರ್ಯಕ್ರಮ ಶುರುವಾದ ಮೇಲೆ ನಿಮ್ಮ ಮುಖದಲ್ಲಿ ನಾನು 2 ಸಲ ತುಂಬ ಖುಷಿಯನ್ನು ನೋಡಿದೆ. ಮೊದಲನೆಯದನ್ನು ಮತ್ತೆ ಹೇಳ್ತೇನೆ, ಎರಡನೆಯದನ್ನು ಮೊದಲೇ ಹೇಳ್ತೇನೆ. ಮುಖ್ಯ ಅತಿಥಿಯಾಗಿ ಮಾತನಾಡಿದಂಥವರು ನಾನು ಒಳ್ಳೆಯ ಸಂಗೀತಗಾರ, ನಾನು ಒಳ್ಳೆಯ ಮಾತಗಾರ ಅಲ್ಲ ಹೇಳಿದ ತಕ್ಷಣ ನಿಮಗೆ ಅಪ್ಪಟ ರೋಮಾಂಚನ ಆದದ್ದನ್ನು ಗಮನಿಸಿದೆ. ಯಾಕಾಯಿತು ಅಂತ ಹೇಳಿದರೆ, ಆಲಿಸುವ ಕಿವಿಗಳಿಗೆ ಇವತ್ತು ಮಾತು ಬೇಕಿಲ್ಲ. ತೌಳವ ರಾಣಿ ಕನ್ನಡ ಧ್ವನಿ, ಈ ಹೆಸರೇ ಬೇರೆ ಬೇರೆ ರೀತಿಯ ಒಂದಿಷ್ಟು ಗೊಂದಲಗಳನ್ನು, ಅದೇ ರೀತಿಯಲ್ಲಿ ಅಷ್ಟೇ ಪ್ರೀತಿಯನ್ನು, ಅಷ್ಟೇ ಅರ್ಥಪೂರ್ಣ ವಿಚಾರಗಳನ್ನು ಇಟ್ಟಿರುವಂತಹ ಒಂದು ಬಹಳ ಒಳ್ಳೆಯ ಟೈಟಲ್ ಇದು. ಇತಿಹಾಸ ಚಿಂತನ, ಗೀತ ಗಾಯನ. ಈ ತುಳುನಾಡು ಕನ್ನಡ ನುಡಿ ಅನ್ನುವಂತಹ ರೀತಿಯಲ್ಲಿ ಇರುವಂತಹ ತುಳುನಾಡಿನ ರಾಣಿ ತೌಳವ ರಾಣಿ ಉಳ್ಳಾಲ ಅಬ್ಬಕ್ಕದವು.
ಅದನ್ನೇ ಈ ರಾಜ್ಯೋತ್ಸವ ನಡೀತಾ ಇರುವಂಥ ಈ ತಿಂಗಳಿನ ಕಾರ್ಯಕ್ರಮದಲ್ಲಿ ಕನ್ನಡದ ಧ್ವನಿಯಾಗಿಸಿಕೊಳ್ಳುವಂಥ ಒಂದು ಅರ್ಥಪೂರ್ಣ, ಎರಡೂ ಕೂಡ ಜೊತೆ, ಕನ್ನಡ ಮತ್ತು ತುಳು ಎರಡೂ ಜೊತೆ ಆಗುವಂಥ ಈ ನೆಲೆ. ಹಾಗೆ ಇತಿಹಾಸ ಚಿಂತನ, ಗೀತ ಗಾಯನ ಅಂತ ಹೇಳುವಾಗ ಇತಿಹಾಸವನ್ನು ನಾವು ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅನ್ನುವುದನ್ನು ಸೂಚಿಸ್ತಾ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವೊಂದನ್ನ ಇಲ್ಲಿ ಆಯೋಜಿಸಿದ್ದಾರೆ. ಇದಕ್ಕೆ ನೀವು ಈಗಾಗಲೇ ನಾಡಗೀತೆಯನ್ನ ಪ್ರತಿ ದಿವಸ ಓದ್ಕೊಂಡು ಬರ್ತೀರಿ, ಕೇಳ್ಕೊಂಡು ಬರ್ತೀರಿ. ಹಾಗೆ ಬರುವ ನೀವು ಯಾವತ್ತೂ ಅದರ ಅರ್ಥವನ್ನು ಗ್ರಹಿಸಿದ್ದರೆ ಜೈ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸಂವಾದ ಹೇಗಿರಬೇಕು, ಸಮನ್ವಯ ಹೇಗಿರಬೇಕು, ಪ್ರೀತಿ ವಿಶ್ವಾಸ ಅನ್ನೋದು ಹೇಗಿರಬೇಕು, ಹೊಂದಾಣಿಕೆ ಹೇಗಿರಬೇಕು ಅನ್ನೋದನ್ನ ಆ ಪದ್ಯದಷ್ಟು ಸ್ಪಷ್ಟವಾಗಿ ನಮಗೆ ಅರ್ಥಪೂರ್ಣವಾಗಿ ಹೇಳಿಸುವಂತ ಇನ್ನೊಂದು ಪದ್ಯವನ್ನ ನಾನಂತೂ ಗ್ರಹಿಸುವುದಿಲ್ಲ, ನನಗಂತೂ ಇಲ್ಲ ಅಂತಾನೆ ಅನಿಸ್ತದೆ. ಜೈ ಭಾರತ ಜನನೀಯ ತನುಜಾತೆ, ಭಾರತ ಅನ್ನುವಂತ ತಾಯಿಯ ಮಗಳಾಗಿ ಕರ್ನಾಟಕವನ್ನ ನಾವು ಗುರುತಿಸ್ತೇವೆ. ಅಂದ್ರೆ ದೇಶ ಮುಖ್ಯ ಆಗತ್ತೆ, ರಾಜ್ಯ ಮುಖ್ಯ ಆಗತ್ತೆ, ಭಾಷೆ ಮುಖ್ಯ ಆಗತ್ತೆ, ಪ್ರೀತಿ ವಿಶ್ವಾಸದ ಗೌರವವನ್ನ ಸೂಚಿಸುವಂಥದ್ದು ಮುಖ್ಯ ಆಗತ್ತೆ. ನೀವೀಗ ಹೇಳ್ಬೋದು, ನಾವು ನಮ್ಮದು ಅನ್ನುವಂಥ ಭಾವ ನಮಗೆ ಪ್ರೀತಿ ಹುಟ್ಟಿಸುವುದು ಹೌದೋ ಅಲ್ವಾ ಅಂತ. ನಾನು ಹೇಳಿದೆಲ್ಲ 2 ಸಲ ನಿಮಗೆ ನಗು ಬಂತು ಅಂತ ಹೇಳಿ, ಮೊದಲನೆಯ ಸಲ ನಗು ಬಂದದನ್ನ ಹೇಳ್ತೇನೆ. ಈಗ ಅತಿಥಿಗಳನ್ನ ಸ್ವಾಗತ ಮಾಡುವಾಗ ಎಲ್ಲರಿಗೂ ಕೂಡ ಸ್ವಾಗತದ ಮಾತುಗಳನ್ನ ಹೇಳಿದ್ರು, ಹೂವನ್ನ ನೀಡಿದ್ರು. ನಮ್ಗೆಲ್ಲರಿಗೂ ಹೂವನ್ನ ನೀಡುವಾಗ, ಸ್ವಾಗತದ ಮಾತುಗಳನ್ನ ಹೇಳುವಾಗ ಆಸ್ ಯೂಶುವಲ್ ಡ್ರೈ ಆಗಿ ನೀವೊಂದು ಕ್ಲಾಪ್ ಅನ್ನ ಹೊಡೆದ್ರಿ. ಅದೇ ನಿಮ್ಮ ಪ್ರಾಂಶುಪಾಲರಿಗೆ ಸ್ವಾಗತದ ಮಾತನ್ನ ಹೇಳುವಾಗ ನಿಮ್ಮ ಚಪ್ಪಾಳೆ ದುಪ್ಪಟ್ಟಿತ್ತು, ಸಂಭ್ರಮ ಇತ್ತು, ನಿಮ್ಮ ಮುಖದಲ್ಲೂ ಕೂಡ ನಗು ಇತ್ತು. ಯಾಕೆ? ಅವರನ್ನ ಹತ್ತಿರವಾಗಿಸಿಕೊಳ್ಳುವ ಸ್ಕೆಚ್ ಏನಲ್ಲ, ಆದ್ರೆ ಅದನ್ನು ಮೀರಿ ನಿಮ್ಮ ಒಳಗೆ ನಮ್ಮವರು ಅನ್ನುವಂತ ಒಂದು ಭಾವ ಇತ್ತು. ಆ ಭಾವದ ಕಾರಣಕ್ಕೋಸ್ಕರನೇ ನಿಮ್ಮ ಚಪ್ಪಾಳೆಯಲ್ಲಿ ಯಾರದ್ದು ಕೂಡ ಅಲ್ಲಿ ಒತ್ತಡ ಇರಲಿಲ್ಲ. ನಿಮ್ಮ ಒಳಗಿನಿಂದ ನಮ್ಮವರು ಅಂತ ಪ್ರೀತಿಸಿದ ಭಾವ ಒಂದು ಬಂದಿತ್ತು. ಅಂದರೆ ಆ ಭಾವ, ನಾವು ನಮ್ಮದು ಅನ್ನುವ ಪ್ರೀತಿ ಇದೆಯಲ್ಲ, ಅದು ನಮ್ಮೊಳಗಿರ್ತದೆ. ಅದನ್ನು ಹೊರಹಾಕುವುದಕ್ಕೆ ಮತ್ತು ಅದನ್ನು ಒಳಗೆ ಪಡೆದುಕೊಳ್ಳುವುದಕ್ಕೆ ನಮಗೆ ಅವಕಾಶಗಳು ಸಿಗುವುದು ಕಡಿಮೆ. ಸಮಯ ದಾಟಿ ಹೋಗಿರಬಹುದು, ಆ ಸಮಯ ಕಳೆದಿರಬಹುದು, ಜನರೇಷನ್ ವ್ಯತ್ಯಾಸ ಆಗಿರಬಹುದು. ಇಷ್ಟಾದಾಗಲೂ ಕೂಡ ನಿಮ್ಗೆಲ್ಲೋ ಒಂದು ಅವಕಾಶ ಸಿಗ್ತದೆ. ಉಳ್ಳಾಲದ ರಾಣಿ ಅಬ್ಬಕ್ಕನ ಕಾಲ ಸಾಕಷ್ಟು ಶತಮಾನಗಳ ಹಿಂದೆಯೇ ಆಗಿದ್ದರೂ ಕೂಡ, ಉಳ್ಳಾಲಕ್ಕೂ ನಿಮಗೂ ಹೆಚ್ಚು ದೂರ ಇಲ್ಲದಿದ್ದರೂ ಕೂಡ, ನೀವೆಚ್ಚು ತಿಳುವಳಿಕೆ ಅದರ ಬಗ್ಗೆ, ಈ ಮಣ್ಣಿನ ಕಥನದ ಬಗ್ಗೆ ನಿಮಗೆ ಅರಿವಿಲ್ಲದಿದ್ದಾಗಲೂ ಕೂಡ, ಉಳ್ಳಾಲದ ರಾಣಿ ಅಬ್ಬಕ್ಕ ಪ್ರತಿಷ್ಠಾನದ ಮೂಲಕ ಈ ಮಣ್ಣಿನ ಕಥನವನ್ನ ನಾವು ನಮ್ಮದು ಅಂತ ಹಾಕಿಸುವುದಕ್ಕೆ ಪ್ರಯತ್ನವನ್ನ ಈಗ ಈ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ. ಆಲೂರು ವೆಂಕಟರಾಯರ ಅನ್ನುವಂಥ ಹೆಸರನ್ನ ನೀವು ಕೇಳಿರಬಹುದು. ಕನ್ನಡ ರಾಜ್ಯೋತ್ಸವ ಅಂತ ಹೇಳಿ ಆಚರಣೆ ನಡೆಸುವುದಕ್ಕೆ ಕಾರಣವಾಗಿರುವಂತ ಆ ಏಕೀಕರಣ ಚಳವಳಿಯಲ್ಲಿ ಬಹಳ ಮುಖ್ಯವನ್ನ ಪಾತ್ರವನ್ನ ವಹಿಸಿದವರು. ಅವರು ಪುಣೆಯ ಡೆಕಾನ್ ಕಾಲೇಜಿನಲ್ಲಿ ಫಾಸ್ಟ್ ಗ್ಲೋರಿ ಆಫ್ ಕರ್ನಾಟಕ ಅಂತ ಹೇಳಿ ಮಾತನಾಡಿದಂತ ಒಂದು ಭಾಷಣದ ತುಣುಕನ್ನ ಹೇಗಿದೆಯೋ ಹಾಗೆ ನಾನು ನಿಮ್ಮ ಎದುರಿಗೆ ಓದ್ತೇನೆ. ಯಾಕೆ ಎಲ್ಲೋ ಇರುವ ಉಳ್ಳಾಲದ ರಾಣಿಯನ್ನ, ಯಾವುದೋ ಕಾಲದ ರಾಣಿಯನ್ನ ಇವತ್ತು ನೆನಪಿಸಿಕೊಳ್ಳುವುದು ಯಾಕೆ ಅನ್ನೋ ಪ್ರಶ್ನೆಯಲ್ಲಿ. ಕರ್ನಾಟಕವು ಎಲ್ಲಿದೆ ಎಂದು ಕೇಳುವ ಜನ ನಮ್ಮಲ್ಲಿ ಸಾಕಷ್ಟಿದ್ದಾರೆ. ಇದಕ್ಕೆ ನನ್ನ ಉತ್ತರ ನಿಮ್ಮ ಹೃದಯದಲ್ಲಿ. ಜನಸಂಖ್ಯೆಯ ಮೊತ್ತದಿಂದ ಮಾತ್ರ ಕರ್ನಾಟಕವನ್ನು ನಾವು ಅರಿಯಲಾರೆವು. ಜನತೆಯ ಶಕ್ತಿ, ಸಾಹಸ, ಸಾಧನೆ, ಸಿದ್ಧಿಗಳಲ್ಲಿ ಒಂದು ದೇಶದ ಘನತೆ ಇದೆ, ಬೆಲೆ ಇದೆ. ಈ ದೃಷ್ಟಿಯಿಂದಲೇ ನಾನು ಹೇಳೋದು, ಕರ್ನಾಟಕವು ನಮ್ಮ ಹೃದಯದಲ್ಲಿದೆ. ಇಲ್ಲಿ ಕರ್ನಾಟಕ ಅಂತ ಹೇಳಿದ ತಕ್ಷಣ ನೀವು ರಾಜ್ಯ ಅಂತ ಮಾತ್ರ ತೆಗೆದುಕೊಳ್ಳಬೇಡಿ. ಕರ್ನಾಟಕದ ನಾಡು, ನುಡಿ, ಮಣ್ಣು, ಸಂಸ್ಕೃತಿ, ಅದರ ಸಾಧನೆ, ಸಿದ್ಧಿಗಳು, ಈವನ್ ಉಳ್ಳಾಲದ ರಾಣಿ ಅಬ್ಬಕ್ಕನಂತಹ ಎಲ್ಲಾ ವೀರ ಯೋಧರು, ಆ ಸ್ವಾಭಿಮಾನ, ಆ ಕೆಚ್ಚು, ಆ ದೇಶಾಭಿಮಾನ ಎಲ್ಲವೂ ಬರುತ್ತೆ. ಈ ಗಳಿಗೆಯಲ್ಲಿ ನೀವು ನಿಂತಿರುವ, ನೀವು ಓದುತ್ತಿರುವ ಈ ಸಂಸ್ಥೆಯ ಎಲ್ಲಾ ವಿಚಾರಗಳು ಅದರಲ್ಲಿ ಬಂದಿರ್ತದೆ.
ಚರಿತ್ರೆಯ ಅಭ್ಯಾಸ ನಮ್ಮಲ್ಲಿ ಅಭಿಮಾನ ಹುಟ್ಟಿಸುತ್ತದೆ. ಅಭಿಮಾನವೆಂದರೆ ಸಾತ್ವಿಕ ಅಹಂಕಾರ. ನಾನು ನನ್ನದು ಎಂಬ ಭಾವ ಇಲ್ಲದ ಇದ್ದ ಬದುಕು ಬದುಕಲ್ಲ. ವ್ಯಕ್ತಿ, ಸಂಸಾರ, ಸಮಾಜ ಇವುಗಳ ಬಗ್ಗೆ ಈ ಭಾವನೆ ಬೆಳೆದು ವಿಶಾಲವಾಗುತ್ತಾ ಹೋಗುತ್ತದೆ. ನಮ್ಮದಿ ಕನ್ನಡ ನಾಡು ಎಂಬ ಭಾವ ಕರ್ನಾಟಕತ್ವವನ್ನು ಸೂಚಿಸಿದರೆ, ನಮ್ಮದಿ ಭರತ ಭೂಮಿ ಎಂಬ ಭಾವ ರಾಷ್ಟ್ರೀಯತೆಯನ್ನು ಸೂಚಿಸುತ್ತದೆ. ನಮ್ಮ ರಾಜ್ಯವನ್ನು ಪ್ರೀತಿಸುವುದು, ನಮ್ಮ ಭಾಷೆಯನ್ನು ಪ್ರೀತಿಸುವುದು, ನಮ್ಮ ದೇಶವನ್ನು ಪ್ರೀತಿಸುವುದು, ನಮ್ಮ ನಾಡು ನುಡಿಗೆ ಬದುಕಿದಂತಹ ತಪ್ಪಿಸಿದಂಥ ಎಲ್ಲ ಜೀವಾತ್ಮಗಳನ್ನು. ಈಗ ನಾನು ಉಳ್ಳಾಲದ ರಾಣಿ ಅಬ್ಬಕ್ಕ ಯಾಕೆ ಅನ್ನೋದನ್ನ, ಅವಳ ಸಾಧನೆಯನ್ನ ಹೇಳದೆ ಯಾಕೆ ನೀವು ಇಷ್ಟಪಡಬೇಕು, ಯಾಕೆ ಪ್ರೀತಿಸಬೇಕು ಅನ್ನೋದಕ್ಕೆ ಈ ಆರಂಭವನ್ನ ಕೊಟ್ಟಿದ್ದೇನೆ. ಈ ರಾಜ್ಯವನ್ನು ಪ್ರೀತಿಸುವುದು, ನಮ್ಮ ಭಾಷೆಯನ್ನು ಪ್ರೀತಿಸುವುದು, ನಮ್ಮ ದೇಶವನ್ನು ಪ್ರೀತಿಸುವುದು, ಇದು ಎಲ್ಲರಿಗೂ ಕೂಡ ಒಂದೇ ಆಗಬೇಕು. ಸದ್ಯದ ದಿನಗಳಲ್ಲಿ ಈ ಜಗತ್ತಿನಲ್ಲಿರುವ ಎಲ್ಲಾ ಸಮಸ್ಯೆಗಳಿಗೆ, ಎಲ್ಲಾ ವಿಚಾರಗಳಿಗೆ ಒಂದು ಕೊರತೆ ಅಂತ ಇದ್ರೆ, ಒಂದು ಕಾರಣ ಅಂತ ಇದ್ರೆ ಅದು ಪ್ರೀತಿಯ ಕೊರತೆ. ಪ್ರೀತಿ ಅಂತ ಹೇಳಿದ ತಕ್ಷಣ ನಾವಲ್ಲಿ ಪ್ರೇಮ ಅನ್ನುವ ಒಂದೇ ಅರ್ಥವನ್ನ ಪರಿಗಣಿಸುವುದು ಮಾತ್ರ ಅಲ್ಲ, ನಾವು ನಮ್ಮವರು, ನಮ್ಮ ನಾಡು, ನಮ್ಮ ಮಣ್ಣು ಅಂತ ಹೇಳಿ ಪ್ರೀತಿಸುವ ಎಲ್ಲಾ ಭಾವಗಳಿದೆಯಲ್ಲ, ಅದೆಲ್ಲವೂ ಕೂಡ ನಮಗೆ ನಮ್ಮ ಬಗ್ಗೆ ಪ್ರೀತಿಯನ್ನ ಹುಟ್ಟಿಸ್ತದೆ. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ, ಎನಿತು ನಾವು ಋಣಿಯೋ, ತಿಳಿಯ ನೋಡಿದರೆ ಬಾಳು ಎಂಬುದು ಋಣದ ರತ್ನ ಗಣಿಯೋ. ಆ ವಾಕ್ಯದಲ್ಲಿ ಇರುವ ಒಂದು ಮಾತು ನೋಡಿ, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ, ಎನಿತು ನಾವು ಋಣಿಯೋ, ಎನಿತು ಜನ್ಮದಲ್ಲಿ ಎನಿತು ದೇವರಿಗೆ ಅಂತ ಹೇಳಿ ಈ ಪದ್ಯ ಬರೆದವರು ಹೇಳಿಲ್ಲ. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ, ಎನಿತು ಜನ್ಮದಲ್ಲಿ ಕೂಡ ಎಷ್ಟೆಷ್ಟೋ ಜೀವಾತ್ಮಗಳಿಗೆ, ಎಷ್ಟೆಷ್ಟೋ ಮಹನೀಯರಿಗೆ, ಈ ನಾಡು ನುಡಿಗೋಸ್ಕರ ದುಡಿದ ಎಷ್ಟೋ ಜೀವಗಳಿಗೆ, ತಮ್ಮನ್ನು ತಾವು ಅರ್ಪಿಸಿಕೊಂಡ ಎಷ್ಟೋ ಆತ್ಮಗಳಿಗೆ ನಾವು ಋಣಿ. ಈ ಹಿರಿಯರು ಈ ಭೂಮಿಯನ್ನ ನಮ್ಮ ಸುಖಕ್ಕಾಗಿ ಅವರೆಷ್ಟೋ ತ್ಯಾಗವನ್ನ ಮಾಡಿಬಿಟ್ಟು ಹೋಗಿದ್ದಾರೆ. ತಿಳಿಯ ನೋಡಿದರೆ ಈ ಬಾಳು ಇದೆಯಲ್ಲ, ಈ ಜೀವನ ಇದೆಯಲ್ಲ, ಈ ಬದುಕು ಇದೆಯಲ್ಲ, ಅದು ನಮ್ಮದಲ್ಲ. ನಮ್ಮ ಹಿರಿಯರಿಗೆ ನಾವು ಋಣ ಸಲ್ಲಿಸಬೇಕಾದಂತ ಒಂದು ಭಾವ. ಇಷ್ಟು ಪೀಠಿಕೆಯ ಜೊತೆಯಲ್ಲಿ ನಾನು ಯಾಕೆ ಅಬ್ಬಕ್ಕನನ್ನ, ಈ ಒಂದು ಪ್ರತಿಷ್ಠಾನ, ಈ ತರ ಎಳೆಯ ತಲೆಮಾರಿಗೆ ವಿವರಗಳನ್ನು ದಾಟಿಸ್ತಾ ಅಬ್ಬಕ್ಕನನ್ನು ನೆನಪಿಸಿಕೊಳ್ಳುವಂತೆ. ಯಾಕೆ ನೀವು ಗಮನಿಸ್ಕೊಳ್ಬೇಕು, ಅಬ್ಬಕ್ಕನ ಬಗ್ಗೆ ವಿವರಗಳು ನಮಗೆ ಸ್ಪೇನಲ್ಲಿ ಸಿಗುತ್ತೆ, ಪೋರ್ಚುಗೀಸಲ್ಲಿರುವಂತ ಪೋರ್ಚುಗಲ್ ಭಾಷೆಯಲ್ಲಿ ಸಿಗುತ್ತೆ. ಯಾಕೆ ಕನ್ನಡ ನಾಡಿನಲ್ಲಿ ಕೊರತೆ ಆಯಿತು? ಯಾಕೆ ಪಾಡ್ದನಗಳಲ್ಲಿ ಇಲ್ಲ? ಯಾಕೆ ನಮ್ಮ ಈ ನೆಲದ ಚರಿತ್ರೆಯಲ್ಲಿ ಇಲ್ಲ? ಸ್ವಾತಂತ್ರ್ಯ ಹೋರಾಟ ಅನ್ನುವ ಹಿನ್ನೆಲೆಯಿಂದ ಅಬ್ಬಕ್ಕನನ್ನು ಎಷ್ಟು ಪರಿಗಣಿಸಬೇಕು, ಹೇಗೆ ಪರಿಗಣಿಸಬೇಕು ಅನ್ನೋದಕ್ಕೆ ಸೂಕ್ಷ್ಮ ಚಿಂತನೆಗಳಿದೆ. ಆದರೂ ಕೂಡ ನಾವು ಎಂತ ಮಹನೀಯರನ್ನು ಗುರುತಿಸುವಾಗ ಮೊದಲ ಬಾರಿಗೆ, ಆಗಲೇ ಇವತ್ತಿನ ಹಾಗೆ ದಿನಗಳಲ್ಲ, ಅಥವಾ ಸ್ವಾತಂತ್ರ್ಯ ಹೋರಾಟ ಶುರುವಾದ 19ನೇ 18ನೇ ಶತಮಾನಗಳಲ್ಲ, ಆ 16ನೇ ಶತಮಾನದ ಕಾಲಘಟ್ಟಕ್ಕಾಗಲೇ ತನ್ನ ನಾಡಿನಲ್ಲಿ ಬೆಳೆಯುವಂತ ಶುಂಠಿ ಇರಬಹುದು, ತನ್ನ ನಾಡಿನಲ್ಲಿ ಬೆಳೆಯುವ ಸಾಂಬಾರ್ ವಸ್ತುಗಳು, ಏಲಕ್ಕಿ ಇರ್ಬೋದು, ತೆಂಗಿನಕಾಯಿ ಇರ್ಬೋದು, ಅಕ್ಕಿ ಇರ್ಬೋದು, ದಾಲ್ಚಿನ್ನಿ ಇರ್ಬೋದು, ಇವುಗಳನ್ನ ಮಾರಿದಂತ ವ್ಯಾಪಾರದ ತತ್ವಗಳು ನನ್ನ ನೆಲಕ್ಕೆ ಸಿಗಬೇಕು, ನನ್ನ ನೆಲದ ವ್ಯಾಪಾರ ಕೇಂದ್ರಗಳು ಅಭಿವೃದ್ಧಿ ಆಗಬೇಕು. ಪೋರ್ಚುಗೀಸರು ಬಂದಾಗ ವಿಜಯನಗರ ಅರಸರು ಮತ್ತು ಸ್ಥಳೀಯ ಅರಸರು ಏನಿದ್ದಾರೋ, ಕಾರ್ಕಳದ ಭೈರರಸರು ಇರ್ಬೋದು, ಅಥವಾ ಬಂಗಾರಸರು ಇರ್ಬೋದು, ಅಥವಾ ಪುತ್ತಿಗೆಯ ಚೌಟ, ಅಜಿಲ ಮೊದಲಾದ ಸಾವಂತರುಗಳಿರ್ಬೋದು, ಇವರೆಲ್ಲರಿಗೂ ಕೂಡ ಅನಿವಾರ್ಯವಾಗಿ ಹೊರ ದೇಶದಿಂದ ಬಂದಂತ ಅರಬರನ್ನು, ಪೋರ್ಚುಗೀಸರನ್ನು ಒಳಗೊಳ್ಳುವಂತ ಅಗತ್ಯ ಇತ್ತು. ಈವನ್ ಅಬ್ಬಕ್ಕ ರಾಣಿ ಕೂಡ ಅವರನ್ನು ಒಳಗೊಳ್ಳುವುದು ಬೇಡ ಅಂತ ಹೇಳಿರ್ಲಿಲ್ಲ. ಆಕೆ ಅರಬರಿಂದ ಒಮ್ಮೆ ಪೋರ್ಚುಗೀಸರಿಗೆ ಸಮಸ್ಯೆ ಆದಾಗ ಪೋರ್ಚುಗೀಸರಿಗೆ ಸಹಾಯ ಮಾಡಿದ್ದಳು ಕೂಡ. ಆದರೆ ತನ್ನ ನಾಡಿನಲ್ಲಿ ವ್ಯಾಪಾರಕ್ಕೆ ಬಂದವರು ನಮ್ಮ ನಾಡಿನ ನೀರಿನಲ್ಲಿ ಸಕ್ಕರೆಯ ಹಾಗೆ ಬೆರೆಯಬೇಕೆ ಹೊರತು ನಮ್ಮ ನೀರನ್ನೇ ಹಾಳು ಮಾಡುತ್ತೇನೆ ಅಂತ ಹೇಳಿದ್ರೆ ಅಬ್ಬಕ್ಕ ಒಪ್ಪಿಕೊಳ್ಳುವುದಿಲ್ಲ. ತನ್ನ ನಾಡಿಗೆ ಆರ್ಥಿಕ ಆದಾಯ ಬೇಕು. ಹೊರಗಿನಿಂದ ಬಂದಂತ ಪೋರ್ಚುಗೀಸರು ಇಲ್ಲಿ ವ್ಯಾಪಾರದ ನೆಪದಲ್ಲಿ ಇಡೀ ನಾಡನ್ನ ವಸಾಹತುವಾಗಿ ಮಾಡಿಕೊಳ್ತೇವೆ,
ಇಲ್ಲಿಯ ಜನರ ಸಂಘರ್ಷ, ಸಮಾಜ ವಿಚಾರಗಳು, ಸಂವಾದ, ಸಹಯೋಗ ಎಲ್ಲದರಲ್ಲೂ ಮೂಗು ತೂರಿಸುವುದನ್ನ ಸ್ವಾಭಿಮಾನಿಯಾದ, ದೇಶಾಭಿಮಾನಿಯಾದಂತ ಅಬ್ಬಕ್ಕ ಒಪ್ಪಿಕೊಳ್ಳುವುದಕ್ಕೆ ತಯಾರಿಲ್ಲ. ಆದ್ರೆ ಅವಳ ಚರಿತ್ರೆಯ ವಿವರಗಳು ಏನಿದೆಯೋ ಅದು ನಮ್ಮ ನಾಡಿನಲ್ಲಿ ಸಿಕ್ಕುವುದಿಲ್ಲ. ನಿಧಾನಕ್ಕೆ ಪೋರ್ಚುಗಲ್ ದೇಶದಲ್ಲಿ ವಿವರಗಳು ಸಿಗ್ತವೆ. ಅವಳನ್ನ ಹುಡುಕೊಂಡು ಅವಳನ್ನ ನೋಡ್ಬೇಕು ಅಂತ ಹೇಳಿ ಒಬ್ಬ ಬಿಯಾತ್ರೋ ಅನ್ನುವಂತ ಒಬ್ಬ ಪ್ರವಾಸಿ ಅರಬ್ ದೇಶಕ್ಕೆ ಹೋಗಿದ್ದ. ಅರಬ್ ದೇಶಕ್ಕೆ ಹೋಗಿದ್ದಾಗ ಅಲ್ಲಿ ಅವನು ಹೇಳ್ತಾನಂತೆ, ನಾನು ಭಾರತಕ್ಕೆ ಹೋಗ್ಲಿಕ್ಕಿದ್ದೇನೆ ಅಂತ. ಆಗ ಅಲ್ಲಿಯ ಅರಬ್ ದೇಶದ ವ್ಯಾಪಾರಿಗಳು ಭಾರತಕ್ಕೆ ವ್ಯಾಪಾರಕ್ಕೆ ಬರ್ತಾ ಇದ್ದವರು ಅಬ್ಬಕ್ಕ ರಾಣಿ ಮತ್ತು ಈ ಪೋರ್ಚುಗೀಸ್ ದೇಶದ ವ್ಯಾಪಾರಿಗಳ ನಡುವೆ ನಡೀತಾ ಇದ್ದ ಹೋರಾಟ, ಕಾದಾಟ, ಅವರನ್ನು ಹಿಮ್ಮೆಟ್ಟಿಸುವುದಕ್ಕೆ ಅವಳು ಮಾಡ್ತಿದ್ದ ಪ್ರಯತ್ನಗಳನ್ನು ನೋಡಿದ ಅರಬ್ಬರು ಬಿಯಾತ್ರೋನಿಗೆ ಹೇಳ್ತಾರೆ, ನೀವು ಭಾರತದಲ್ಲಿ ಏನು ನೋಡಿ ಬರ್ತೀರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಲ್ಲಿ ಮಂಗಳೂರಿನ ಹತ್ರ ಉಳ್ಳಾಲ ಅಂತ ಒಂದು ಊರಿದೆ, ಆ ಊರಲ್ಲಿ ಕರಿಮೆಣಸಿನ ರಾಣಿ ಇದ್ದಾಳೆ, ಅವಳನ್ನೊಂದು ಮಾತಾಡಿಸಿ ಬನ್ನಿ ಅಂತ. ಸ್ನೇಹಿತರೆ, ನಮ್ಮ ನಾಡಿನ ಬಗ್ಗೆ, ನಮ್ಮ ಮಣ್ಣಿನಲ್ಲಿ ಕೆಲಸ ಮಾಡಿದಂತ ಇಂಥ ವ್ಯಕ್ತಿಗಳ ಬಗ್ಗೆ ಇಲ್ಲಿಯ ಕರಿಮೆಣಸಿನ ರಾಣಿ ಅಂತ ಹೇಳಿದ ತಕ್ಷಣ ಇಷ್ಟೇ ತಾನೇ, ಅದೊಂದು ಕರಿಮೆಣಸಲ್ವಾ ಅಷ್ಟೇ, ಅದು ಜೀರಿಗೆ ಕೊತ್ತಂಬರಿ ಇದ್ದ ಹಾಗೆ ಅಂತ ಊಹಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಇವತ್ತು ನಾವು ದೊಡ್ಡ ದೊಡ್ಡದನ್ನ ಯೋಚನೆ ಮಾಡ್ತಾ ಹೋಗ್ತೇವೆ, ಹಾಗಲ್ಲ. ಆ ಕಾಲಕ್ಕೆ ಅರಬ್ ದೇಶದಲ್ಲಿ ಇಲ್ಲಿಯ ಉಳ್ಳಾಲದ ರಾಣಿಯ ಕುರಿತಾಗಿ ಇನ್ನೊಂದು ದೇಶದ ಒಬ್ಬ ಪ್ರವಾಸಿ ಬರುವಾಗ ಈ ನಾಡಿನ, ಈ ಮಣ್ಣಿನ ಒಂದು ಬಹುಮುಖ್ಯ ಸಾಂಬಾರು ಪದಾರ್ಥವನ್ನ ಉಳಿಸುವ ಕರಿಮೆಣಸನ್ನು ಉಳಿಸಿದ್ದಲ್ಲ ಅವಳು, 4 ಕಪ್ಪು ಕಾಳನ್ನ ಉಳಿಸಿದ್ದಲ್ಲ, ಅವಳು ಉಳಿಸಿದ್ದು ಈ ಮಣ್ಣಿನ ಹೆಸರನ್ನ, ಈ ಮಣ್ಣಿಗಿದ್ದ ನೇಮ್ ಅಂಡ್ ಫೇಮ್ ಅನ್ನ. ಯಾರೋ ಬರ್ತಾರೆ, ಯಾರೋ ಕಿತ್ಕೊಂಡು ಹೋಗ್ತಾರೆ, ನನಗೇನು ಹೋಗ್ಲಿ ಬಿಡಿ ಅಂತ ಅವಳು ರಾಣಿ ಆರಾಮಾಗಿದ್ದು ಬಿಡ್ತಾ ಇದ್ಲು. ಆದ್ರೆ ಹಾಗಿರ್ಲಿಲ್ಲ. ಈ ಮಣ್ಣಿನ ಏನು ವಿಶೇಷತೆ ಇದೆಯೋ, ಈ ಮಣ್ಣಿನ ಎಸೆನ್ಸ್ ಏನಿದೆಯೋ, ಈ ಮಣ್ಣಿನ ಐಡೆಂಟಿಟಿ ಏನಿದೆಯೋ, ಅನನ್ಯತೆ ಏನಿದೆಯೋ, ಅಸ್ತಿತ್ವ ಏನಿದೆಯೋ ಅದನ್ನ ಆಕೆ ಉಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾಳೆ. ಆ ಹಿನ್ನೆಲೆಯಿಂದ ನಾನು ಇಡೀ ಅವಳ ಚರಿತ್ರೆಯನ್ನ ವಿವರಿಸ್ಲಿಕ್ಕೆ ಹೋಗೋದಿಲ್ಲ. ನಾನು ನೀವು ಮಾತು ಅನ್ನುವಂತ ಒಂದು ಕುಲುಮೆಯನ್ನ ಎಷ್ಟು ಕೇಳೋದಕ್ಕೆ ಇಷ್ಟಪಡ್ತೀರೋ ಅಷ್ಟೇ ಬಿಸಿ ಅನ್ನುವಂತ ಕುಲುಮೆಯಲ್ಲಿ ಕೂಡ ನೀವು ಬೇಯ್ತಾ ಇದ್ದೀರಿ, ಅರ್ಥ ಆಗುತ್ತೆ ನನಗೆ. ಹೆಚ್ಚು ನಾನು ಮುಂದುವರಿಸುವುದಿಲ್ಲ. ಆದರೆ ಕಾರ್ಯಕ್ರಮಕ್ಕೊಂದು ವಿವರಣೆ ಇದೆ. ಈಗ ನನ್ನ ಪರಿಚಯ ಮಾಡಿದ್ರು, ಪರಿಚಯವನ್ನ ಅವರು ಮಾಡಬೇಕು. ಪ್ರತಿಯೊಬ್ಬರು ಬಂದ ಅತಿಥಿಯ ಪರಿಚಯವನ್ನ ಮಾಡಬೇಕು, ಮಸ್ಟ್. ತುಂಬಾ ಹೊಗಳಬಾರದು, ಪರಿಚಯವನ್ನ ಮಾಡಬೇಕು. ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಕರೆದವರ ಕುರಿತಾಗಿ ನಿಮಗೊಂದಿಷ್ಟು ವಿವರಗಳು ದಕ್ಕಿದಾಗ ಸರಿ, ಹಾಗಾದ್ರೆ ಇವರ ಮಾತುಗಳನ್ನು ಕೇಳುವುದಕ್ಕೇನೋ ಇದೆ ಅಂತ ನಿಮ್ಗೆ ಅನಿಸ್ತದೆ. ಹಾಗೆ ಕರೆದವರಿಗೆ ಕೂಡ ಒಂದು ಗೌರವ ಇರ್ತದೆ. ಆ ಕಾರಣಕ್ಕೆ ಪರಿಚಯವನ್ನ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಅಬ್ಬಕ್ಕನ ಪರಿಚಯವನ್ನ ಮಾಡದೆ ಒಂದು ಕಾರ್ಯಕ್ರಮ ಅನ್ನೋದು ಎಳೆಯ ತಲೆಮಾರಿಗೆ ದಾಟುವುದಿಲ್ಲೋ ಅನ್ನೋ ಪ್ರಜ್ಞೆ ಕೂಡ ನನಗಿರುವುದರಿಂದ ಒಂದಿಷ್ಟು ವಿವರಗಳನ್ನ ನಾನು ಹೇಳ್ತೇನೆ. ಹೇಳಲೋ ಬೇಡವೋ ಅಂತ ಯೋಚನೆ ಮಾಡಿ ಹೇಳಿಯೇ ಹೇಳಬೇಕು ಅಂತ ಹೇಳಿ ನಾನು ನಿರ್ಧಾರ ಮಾಡುವ ಹೊತ್ತಿಗೆ ಬೆಳಕು ಬಂದಿದೆ ನೋಡಿ. ಗುಡ್ ಲಕ್ ಅಲ್ವಾ? ಹೌದಾ ಅಲ್ವಾ? ಹೌದು. ಸದ್ಯಕ್ಕೆ ನಾನು ಮೈಕ್ ಬಿಟ್ಟು ಬಿಡುವುದಿಲ್ಲ. ಅರಿವೆನ್ನುತ್ತಿಪ್ಪಿರಿ, ಅರಿವು ಸಾಮಾನ್ಯವೇ. ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ಹಿಂದಿನ ಹೆಜ್ಜೆಯನ್ನರಿಯಬಾರದು. ಅಲ್ಲಮನ ಈ ವಚನ ಪರಂಪರೆ ನಮಗೆ ಅರ್ಥ ಮಾಡಿಸ್ತದೆ. ಹಿಂದಣ ಹೆಜ್ಜೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆ? ಹಿರಿಯರ ಹೆಜ್ಜೆಗಳನ್ನು, ಈ ಪರಂಪರೆಯ ಶಕ್ತಿಯನ್ನು, ವಿಶಿಷ್ಟತೆಯನ್ನು ಅರ್ಥ ಮಾಡಿಕೊಂಡು ನಮಗೊಂದು ಮಾದರಿಯಾಗಿ, ನಮಗೊಂದು ಪ್ರೇರಣೆಯಾಗಿ ಯಾಕೆ ಇಟ್ಕೊಳ್ಬೇಕು? ಬುದ್ಧನಾಗಲಿ, ಬಸವಣ್ಣನಾಗಲಿ, ಜೀಸಸ್ ಆಗಲಿ, ಮಹಾವೀರನಾಗಲಿ, ಅಥವಾ ಯೇಸು ಆಗಲಿ, ಪೈಗಂಬರಾಗಿರಲಿ, ಇವರೆಲ್ಲರೂ ಕೂಡ ನಮ್ಮ ಹಿಂದಣ ಹೆಜ್ಜೆಗಳು. ಅವರಿಂದ ನಮಗೆ ಅರಿಲಿಕ್ಕಿದೆ. ಓಕೆ, ನನಗೆ ಅರ್ಥ ಆಯಿತು. ನನಗೆ ಈಗ ಅರ್ಥ ಮಾಡಿಸ್ಲಿಕ್ಕಿರುವಂಥದ್ದು, ಇವರು ಯಾರಿಂದ ಅರಿತಿದ್ದರು? ನಮಗೆ ಉಳ್ಳಾಲದ ರಾಣಿಯ ಒಂದು ಮಾಡೆಲ್. ಓಕೆ ಸರ್, ಪೈಗಂಬರೋ, ಜೀಸಸ್ಸೋ, ಬುದ್ಧನೋ, ವೀರರೋ ಅವರೆಲ್ಲ ನಮಗೆ ಇವತ್ತು ಮಾಡೆಲ್. ನಾವು ಅವರ ಕೆಲಸಗಳಿಂದ ಒಂದಿಷ್ಟು ಅರಿಲಿಕ್ಕಿದೆ. ಆದರೆ ಇವರಿಗೆ ಯಾರು ಮಾಡೆಲ್ ಆಗಿದ್ರು? ಇವರಿಗೆ ಮಾಡೆಲ್ ಆಗಲಿಕ್ಕೆ ಅಥವಾ ಇವರಿಗೆ ಒಂದಿಷ್ಟು ಕಲಿಸುವುದಕ್ಕೆ ಆಗ ಉಳ್ಳಾಲದ ರಾಣಿ ಅಬ್ಬಕ್ಕನಂಥ ರಾಷ್ಟ್ರೀಯ ಪ್ರತಿಷ್ಠಾನಗಳು ಇರಲಿಲ್ಲ. ಅವರು ಕಲಿತದ್ದು ಅವರ ಕನಸುಗಳಿಂದ, ಅವರು ಕಲಿತದ್ದು ಈ ನೆಲ, ಈ ಮಣ್ಣು, ಅದರ ಬಗ್ಗೆ ಅವರಿಗಿದ್ದಂಥ ಪ್ರೀತಿಯಿಂದ,
ಅವರಿಗಿದ್ದಂಥ ಕಮಿಟ್ಮೆಂಟಿಂದ, ಅವರಿಗಿದ್ದಂಥ ಬದ್ಧತೆಯಿಂದ ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ, ಭೂಮಿ ತಾಯಿಯ ಎದ್ದೊಂದು ಗಳಿಗೆ ನೆನೆದೇನು. ಎಷ್ಟು ಚಂದದ ಮಾತು ನೋಡಿ. ನಾವು ಬೆಳಿಗ್ಗೆ ಎದ್ದು ಇವತ್ತು ವಾಟ್ಸಪ್ಪಾಯ ನಮಃ ಅಂತ ಹೇಳ್ತೇವೆ, ಅಥವಾ ಅದೇನಿದೆ ನೋಡಿ ವಾಟ್ಸಪ್ ಯೂನಿವರ್ಸಿಟಿ, ಅದರ ನಾವು ಬದ್ಧ ಕಮಿಟೆಡ್ ಸ್ಟೂಡೆಂಟ್ಸ್ ನಾವಿವತ್ತು 100% ಮಾರ್ಕ್ ಬರುತ್ತೆ ನಮಗೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ. ಮಂಗಳೂರು ಯೂನಿವರ್ಸಿಟಿಯ ಬಗ್ಗೆ ನನಗೆ ಡೌಟ್ ಇದೆ ಇವತ್ತು. ಹಾಗಿರುವಾಗ ಬೆಳಗಾಗ ಬೆಳಗೆದ್ದು ಈ ಭೂಮಿ ತಾಯಿಯನ್ನು ನೆನೆಯುತ್ತೇನೆ. ಸತ್ತಾಗಲೂ ಬೇಕು, ಬದುಕಿದ್ದಾಗಲೂ ಬೇಕು. ಎಳ್ಳು ಎಡ್ಮೆ ಅಂತ ಏನು ಹೇಳ್ತೇವೋ ಅದು, ಆ ಎಳ್ಳು ಬೆಳೆಯುವಂಥ ಭೂಮಿಯನ್ನು ಮೊದಲು ನೆಡೀತೇನೆ ಅಂತ ಹೇಳ್ತಾರೆ. ಹಾಗಾಗಿ ನಾಡು ನುಡಿಯನ್ನು ಉಸಿರಾಗಿಸಿಕೊಂಡು ಅದನ್ನೇ ಪ್ರೀತಿಯ ಕಾಳಜಿ ಮಾಡಿಕೊಂಡು ಬದುಕಿದಂಥ ಕನಸು ಕಂಡಂಥವರು, ಅವರ ಚರಿತ್ರೆಯನ್ನು ಮತ್ತೆ ಮತ್ತೆ ನಾವು ಓದುವ ಮೂಲಕ ನಮಗೊಂದಿಷ್ಟು ಪ್ರೇರಣೆಯನ್ನು ನಾವು ಪಡ್ಕೊಳ್ತೇವೆ. ಸುಮಾರು ನಾವು ಒಂದು ಸ್ವಾತಂತ್ರ್ಯ ಹೋರಾಟ ಅಂತ ಹೇಳುವಾಗ 19ನೇ ಶತಮಾನದ ಕೊನೆಯಿಂದ 20ನೇ ಶತಮಾನದ ಕೊನೆಯವರೆಗೆ ಗುರುತಿಸ್ತೇವೆ. ಆದರೆ ಅಬ್ಬಕ್ಕ 16ನೇ ಶತಮಾನದಲ್ಲಿ ಪೋರ್ಚುಗೀಸರೊಂದಿಗೆ ಸುಮಾರು 45ರಿಂದ 50 ವರ್ಷ ಅಥವಾ 25ರಿಂದ 30 ವರ್ಷ. ಯಾಕೆ ನಾನು ಗೊಂದಲದ ಸ್ಟೇಟ್ಮೆಂಟ್ ಕೊಟ್ಟೆ ಅಂತ ಹೇಳೋದಕ್ಕೆ ಆಗ ನಿಮಗೆ ಹೇಳಿದ್ದೇನೆ. ಇಲ್ಲಿ ದುಡಿದ, ಇಲ್ಲಿ ಬದುಕಿದ, ಈ ಮಣ್ಣಿಗೋಸ್ಕರನೇ ತನ್ನ ಪ್ರಾಣ ಕೊಟ್ಟಂತ ಅಬ್ಬಕ್ಕನ ಬಗ್ಗೆ ವಿವರಗಳು ಇಲ್ಲದೆ ಇರೋದರಿಂದ ಎಷ್ಟು ಮಂದಿ ಅಬ್ಬಕ್ಕರಿದ್ರು? 4 ಮಂದಿಯೋ 2? ಯಾಕೆಂದರೆ ನಮ್ಮಲ್ಲಿ ಸರ್ನೇಮ್ ಅನ್ನುವಂಥದ್ದು, ಅಬ್ಬಕ್ಕ ಅನ್ನೋದೊಂದು ಸರ್ನೇಮ ಅಥವಾ ತಾಯಿ ಮಗಳ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಏನೇ ಇರಲಿ, ಮತ್ತು ಅವಳ ಯುದ್ಧ ತಂತ್ರಗಳ ಬಗ್ಗೆ ಗಮನಿಸ್ಕೊಳ್ಳಿ. ಪೋರ್ಚುಗೀಸಿಂದ ಬಂದಂಥ ಆ ಯೋಧರ ಯುದ್ಧ ತಂತ್ರಗಳು ತುಂಬ ಪವರ್ಫುಲ್ ಆಗಿತ್ತು. ಅವರ ಹಡಗುಗಳು, ಅವರ ನಾವೆಗಳು. ನಮ್ಮಲ್ಲಿ ಏನೂ ಇಲ್ಲ, ನೀವು ಅರ್ಥ ಮಾಡ್ಕೊಳ್ಬೇಕು. ಈ ಅಬ್ಬಕ್ಕ ಅಲ್ಲಿಂದ ಪೋರ್ಚುಗೀಸರು ತಮ್ಮ ಹಡಗುಗಳನ್ನು, ಒಂದಿಷ್ಟು ನಾವೆಗಳನ್ನು ಕಳುಹಿಸಿ ಕೊಟ್ಟಾಗ ಅವರು ಬಂದು ಸಮುದ್ರ ದಡದಲ್ಲಿ ಟೆಂಟ್ ಹಾಕಿದ್ದಾರೆ ಅಂತ ಹೇಳಿದಾಗ ಈ ಅಬ್ಬಕ್ಕ ನೋಡಿ, ಅಬ್ಬಕ್ಕನ ಬಹಳ ಇಷ್ಟ ಆಗೋದು ಅವಳೊಂದು ಸಾಮರಸ್ಯ. ಅವಳ ಸೇನೆಯಲ್ಲಿ ಮಾಪಿಳ್ಳೆಗಳಿದ್ರು, ಬ್ಯಾರಿಗಳಿದ್ರು, ಮೊಗವೀರರಿದ್ರು. ಅವರು ಸೈನಿಕರಾಗಿದ್ರು, ಮಂತ್ರಿಗಳಾಗಿದ್ರು, ಸಲಹೆಗಾರಾಗಿದ್ರು. ಕೇರಳದ ಜಾಂಬೋರಿಯನ್ ಇರ್ಬೋದು, ಕೆಳದಿ ವೆಂಕಟಪ್ಪ ನಾಯಕ ಇರ್ಬೋದು, ಅವರೆಲ್ಲರ ಸಹಾಯವನ್ನು ಅವಳು ತಗೊಳ್ತಾಳೆ. ಜಾತಿ ಭೇದ ವಿವಾದಗಳಿಲ್ಲ. ಅವಳು ಖುದ್ದು ಜೈನಳಾದರೂ ಕೂಡ ಬೌದ್ಧರನ್ನ, ಹಿಂದೂ ಧರ್ಮವನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸ್ತಾಳೆ. ಜೈನ ಹುಡುಗಿಯೊಬ್ಬಳನ್ನ ಮೊಗವೀರ ಹುಡುಗನೊಬ್ಬ ಮದುವೆಯಾಗಬೇಕು ಅಂತ ಆ ಕಾಲಕ್ಕೆ ಪ್ರಯತ್ನಿಸಿದಾಗ ಆಕೆ ಆ ಮದುವೆಗೆ ಒಪ್ಪಿಗೆ ಕೊಡ್ತಾಳೆ. ಆದರೆ ಜೈನ ಮನೆತನದವರಿಗೆ ನೋವಾಗಬಾರದು ಅನ್ನುವ ಕಾರಣಕ್ಕೋಸ್ಕರನೇ ಒಂದು 5 ಗದ್ಯಾಣ ಪರಿಹಾರವನ್ನು ಕೂಡ ಆ ಹುಡುಗ ಜೈನ ಮನೆಯವರಿಗೆ ಕೊಡಬೇಕು ಅಂತ ಹೇಳ್ತಾನೆ. ನೋಡಿ, ಇನ್ನೊಬ್ಬ ಹೊರಗಿನ ವಿರೋಧಿಗಳ ಜೊತೆ ನಾವು ಹೋರಾಟ ಮಾಡಬೇಕು ಅಂತೇಳಿ ಆದರೆ ಒಳಗೆ ಸ್ಟ್ರಾಂಗ್ ಆಗಿರಬೇಕು ತಾನೇ ನಾವು, ಹೌದಾ ಅಲ್ವಾ? ಒಳಗಿನಿಂದ ನಮಗೆ ನಮ್ಮವರೆಲ್ಲ ಜೊತೆಯಲ್ಲಿ ಇದ್ದಾಗ ತಾನೆ ಹೊರಗಿನವರ ಜೊತೆ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವರ ಜೊತೆಯಲ್ಲಿ ಅವಳು ಬಹಳ ಗಟ್ಟಿಯಾಗಿದ್ದು. ಆ ಪೋರ್ಚುಗೀಸ್ ನಾವೆಗಳು ಬಂದು ಅಲ್ಲಿ ಟೆಂಟ್ ಹಾಕಿದಾಗ ರಾತ್ರೋರಾತ್ರಿ ಅಬ್ಬಕ್ಕನ ಸೈನಿಕರು ಹೋಗಿ ಯುದ್ಧ ಮಾಡಿದ್ದು AK-47 ತೆಗೆದುಕೊಂಡು ಹೋಗಿ ಅಲ್ಲ, ಲಾಂಗೋ, ಮಚ್ಚನ್ನು, ಗಡಾರನ್ನು ತಕೊಂಡು ಹೋಗಿ ಅಲ್ಲ. ರಾತ್ರೋರಾತ್ರಿ ಕೇವಲ ಬೆಂಕಿಯ ಸೂಟೆಗಳಿಂದ ಅವಳು ಹೋರಾಟ ಮಾಡ್ತಾಳೆ. ಬೆಂಕಿಯ ಸೂಟೆಗಳನ್ನು ಇವರು ರಾತ್ರಿ ಕತ್ತಲಲ್ಲಿ ದೋಣಿಯಲ್ಲಿ ಹೋಗಿ ಆ ನಾವೆಗಳ ಮೇಲೆ ಎಸೆಯುತ್ತಾರೆ. ಅವರು ಕಲ್ಪನೆ ಕೂಡ ಮಾಡಿರಲಿಲ್ಲ ಇಷ್ಟೊಂದು ಬುದ್ಧಿವಂತಿಕೆಯಿಂದ ರಾತ್ರೋರಾತ್ರಿ ಅಬ್ಬಕ್ಕ ಒಂದು ಹೋರಾಟ ಮಾಡಬಲ್ಲಳು ಅಂತ ಕೂಡ ಅವರಿಗೆ ಯೋಚನೆ ಇರಲಿಲ್ಲ. ಅಂಥ ಒಂದು ಕೆಲಸವನ್ನು, ಆ ಹೋರಾಟದ ತಂತ್ರಗಳ ಬಗ್ಗೆ, ಆಕೆಯ ವ್ಯಾಪಾರಿ ತಂತ್ರಗಳ ಬಗ್ಗೆ, ಬಣ್ಣದ ಮುಂಡಾಸ ನೋಡಿ. ಯಾಕೆ ರಾತ್ರಿ ಅವಳು ಯುದ್ಧಕ್ಕೆ ಹೋಗುವಾಗ ಮತ್ತು ಯುದ್ಧಕ್ಕೆ ಹೋಗುವಾಗಲೆಲ್ಲ ದೋಣಿಗಳಿಗೂ ಬಣ್ಣ ಹೊಡಿಸ್ತಿದ್ಲಂತೆ. ಬಣ್ಣದ ಮುಂಡಾಸು, ಬಣ್ಣದ ಬಟ್ಟೆಯನ್ನೇ ಸೈನಿಕರು ತೊಡುವಾಗೆ ಹೇಳ್ತಾ ಇದ್ದಂತೆ. ಯಾಕೆ ಅನ್ನುವಂಥ ಸೂಕ್ಷ್ಮ ಅಧ್ಯಯನಗಳನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಆ ಒಟ್ಟು ಎಲ್ಲರ ಜೊತೆಯಲ್ಲಿ ಸ್ನೇಹ ವಿಶ್ವಾಸವನ್ನು ಎಲ್ಲ ಪಡ್ಕೊಳ್ತಾ, ಇನ್ನು ಅವಳ ಕೌಟುಂಬಿಕ ಬದುಕು ಬಹಳ ಸಮಸ್ಯಾತ್ಮಕವಾಗಿತ್ತು. ಅವಳ ಗಂಡನ ಕಡೆಯವರು ಪೋರ್ಚುಗೀಸರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರು. ಅಳಿಯ ಕಾಮರಾಯ ಅನ್ನುವವ ಇನ್ನಷ್ಟು ಪೋರ್ಚುಗೀಸರ ಜೊತೆಯಲ್ಲಿ ಸೇರಿಕೊಂಡು ಅಬ್ಬಕ್ಕನಿಂದ ಅಧಿಕಾರವನ್ನು ಕಿತ್ತುಕೊಳ್ಬೇಕು ಅಂತೇಳಿ ಪ್ರಯತ್ನಿಸಿದ್ರು.
ಆಗ ಅವಳು ಒಳಗಿನ ಹೋರಾಟವನ್ನು ಹೊರಗಿನ ಹೋರಾಟವನ್ನು ಉಳ್ಳಾಲ ಪರಿಸರದ ಎಲ್ಲ ಜಾತಿ ಸಮುದಾಯಗಳ ಜೊತೆಯಲ್ಲಿ ಸೇರಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಧರ್ಮ ಜಾತಿಯ ಭೇದ ಮಾಡದೆ ಆಕೆ ಹೋಗುವಂಥ ರೀತಿಯನ್ನು ನಾವು ಅರ್ಥ ಮಾಡಿಕೊಡ್ಬೇಕಿತ್ತು. ಉಳ್ಳಾಲವಿರಲಿ ಪುತ್ತಿಗೆ ಇರಲಿ ದೊಡ್ಡ ಅರಸೊತ್ತಿಗೆ ಅಲ್ಲ, ಅದು ಅಬ್ಬಕ್ಕ ರಾಣಿಯೂ ಅಲ್ಲ ಮಹಾರಾಣಿಯೂ ಅಲ್ಲ, ಆಕೆ ಪುಟ್ಟ ಸಾಮಂತಳಷ್ಟೇ. ರಾಜಕೀಯ ಕಾರಣಗಳನ್ನು ಮೀರಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಕೃಷಿಯ ಕುರಿತಾಗಿ ದೇಸಿ ತಂತ್ರಜ್ಞಾನ ಇತ್ತವಳದು. ತೆರಿಗೆಗಳನ್ನು ಅವಳು ಹಾಕ್ತಾ ಇದ್ದ ರೀತಿ ಕೂಡ ಬಹಳ ಚೆನ್ನಾಗಿತ್ತು. ಆ ಬಿಯಾತ್ರೋ ನೋಡಲಿಕ್ಕೆ ಬಂದಾಗ ಅವಳು ಹೇಳ್ತಾಳೆ ಅಂತ ಅವಳು ತಾಯಿ ಹೃದಯ ನೋಡಿ ಅವಳು ಹೇಳ್ತಾಳೆ, ನೀವು ಇಲ್ಲಿ ಒಬ್ಬಂಟಿಯಾಗಿ ಭಾರತದಲ್ಲಿ ಹೀಗೆ ಓಡಾಡ್ತಿರಲ್ಲ, ನಿಮಗೆ ಕಾಯಿಲೆ ಕಸಾಲೆ ಬಂದಾಗಲೆಲ್ಲ ನಿಮ್ಮನ್ನು ಯಾರು ನೋಡ್ಕೊಳ್ಳೋದು ಅಂತ. ನೋಡಿ ಎಷ್ಟು ಒಂದು ಸೂಕ್ಷ್ಮ ಮನಸ್ಸಿನಿಂದ ಆಕೆ ಯೋಚನೆ ಮಾಡ್ತಾಳೆ ಅನ್ನೋದು ಕೂಡ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಷಯ. ಒಟ್ಟಿನಲ್ಲಿ ಅಬ್ಬಕ್ಕ ತನ್ನ ಕೌಟುಂಬಿಕ ವಿರೋಧ, ಪೋರ್ಚುಗೀಸರ ವಿರೋಧ, ಇದರ ನಡುವೆ ಕೂಡ ಒಂದು ನ್ಯಾಯಪರತೆಯನ್ನು, ನ್ಯಾಯ ಮತ್ತು ರಾಜಕೀಯ ಹಿತಾಸಕ್ತಿಯನ್ನು ಜೊತೆಯಾಗಿ ಇಟ್ಟುಕೊಳ್ತಾ ಒಂದು ಗೌರವಯುತವಾದ ರಾಜಕೀಯ ಜೀವನವನ್ನು ನಡೆಸಿದವಳು. ದುಂದುವೆಚ್ಚ ಇವುಗಳೆಲ್ಲವೂ ಕೂಡ ಆಕೆಗೆ ಇಷ್ಟ ಆಗ್ತಾ ಇರಲಿಲ್ಲ. ಅದರ ಎಲ್ಲ ದಾಟಿ ಉಳ್ಳಾಲದ ರಾಣಿ ಅಬ್ಬಕ್ಕ ಇಂತಹ ಒಂದು ವೀರರಾಣಿ ಅಬ್ಬಕ್ಕ ಪ್ರತಿಷ್ಠಾನದ ಭಾಗವಾಗುವುದು, ನಿಮಗೆ ಮತ್ತೆ 400 ವರ್ಷಗಳ ಎದುರು ಅವಳ ಬದುಕನ್ನು ತೆರೆದುಕೊಳ್ಳುವುದಕ್ಕೆ ಅವಕಾಶ ನೀಡುವುದು, ಇದೆಲ್ಲ ಬಹಳ ಮುಖ್ಯವಾಗಬೇಕು ಸ್ನೇಹಿತರೆ. ಜೊತೆಯಲ್ಲಿ ಅಬ್ಬಕ್ಕನಿರಲಿ, ಕನ್ನಡದ ಧ್ವನಿಯಾಗಿ ಕರ್ನಾಟಕ ಇರಲಿ. ಒಂದು ವಿಷಯ ನೆನಪಿಟ್ಕೊಳ್ಳಿ, ಕುವೆಂಪು ಹೇಳಿದ ಮಾತಿನ ಮೂಲಕ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಅಖಂಡ ಕರ್ನಾಟಕ ನಿಮಗಿದೆ ಅಲ್ಲ, ಫಸ್ಟ್ PUCನಲ್ಲಿ ಒಂದು ಪಾಠ ಇದೆ, ಅದರಲ್ಲಿ ಎಷ್ಟು ಚಂದ ಹೇಳ್ತಾರೆ ನೋಡಿ. ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ಮಂತ್ರ ಕಾಣ ಶಕ್ತಿ ಕಾಣ, ತಾಯಿ ಕಾಣ ದೇವಿ ಕಾಣ, ಬೆಂಕಿ ಕಾಣ ಸಿಡಿಲು ಕಾಣ, ಕಾವ ಕೊಲುವ ಒಲವ ಬಲವ ಪಡೆದ ಛಲದ ಚಂಡಿ ಕಾಣ, ಕಾವ ಕಾಯುವ ಒಲವಿನ ಪ್ರೀತಿಯನ್ನು ಕೊಡುವ ಛಲ ಹಠ ಇರುವಂಥ ಅಂಥ ಒಂದು ಹೆಣ್ಣು ಮಗಳು ಆ ಕುವೆಂಪು ಅನ್ನುವವಳು. ಕುವೆಂಪು ಹೇಳುವಂಥ ಕರ್ನಾಟಕ ಮಾತೆ ಅನ್ನುವವರು. ಆ ಹಿನ್ನೆಲೆಯಿಂದ ಗಮನಿಸಿದಾಗ ಈ ನಾಡು ನುಡಿಯ ಕುರಿತಾಗಿ ದುಡಿದಂಥ ಎಲ್ಲ ಹಿರಿಯರು ಅಬ್ಬಕ್ಕನ ಬಗ್ಗೆ ತುಂಬ ವಿವರಗಳನ್ನು ನಿಮಗೆ ಹೇಳ್ಬೋದು, ನಿಮ್ಮ ಅಧ್ಯಾಪಕರ ಜೊತೆ ನೀವು ಕೇಳ್ಕೊಳ್ಬೋದು, ಅಥವಾ ನೀವೇ ಒಂದೆರಡು ತುಂಬ ಒಳ್ಳೆಯ ಪುಸ್ತಕಗಳು. ಅಬ್ಬಕ್ಕ ಸಂಕತನ ಅನ್ನುವಂಥ ಬಹಳ ಒಳ್ಳೆಯ ಪುಸ್ತಕ ಈ ಪ್ರತಿಷ್ಠಾನದಿಂದ ಬಿಡುಗಡೆಯಾಗಿದೆ, ಆ ಪುಸ್ತಕವನ್ನು ಓದ್ಕೊಳ್ಬೋದು. ಹಾಗೆಯೇ ಸಾಹಿತ್ಯ ಅಕಾಡೆಮಿಯಿಂದ ಕೂಡ ಒಂದು ಪುಟ್ಟ ಪುಸ್ತಕ ಬಂದಿದೆ. ಅಬ್ಬಕ್ಕನ ಬಗ್ಗೆ ಬೇರೆ ಬೇರೆ ನಾಟಕ ಸಿನಿಮಾಗಳು ಇದೆ, ಅದು ಸ್ವಲ್ಪ ಭಿನ್ನ ದೃಷ್ಟಿಕೋನವನ್ನು ಕೊಡ್ತದೆ. ಗಂಭೀರವಾದ ಓದಿಗೆ ಪ್ರತಿಷ್ಠಾನ ಬಿಡುಗಡೆ ಮಾಡಿದ ಅಬ್ಬಕ್ಕ ಸಂಕತನವನ್ನು ಓದ್ಬೋದು. ಕನ್ನಡ ನಾಡು ನುಡಿಗೋಸ್ಕರ ದುಡಿದಂಥ ಎಲ್ಲ ಹಿರಿಕಿರಿಯ ಮನಸ್ಸುಗಳನ್ನು ನೆನಪಿಸ್ಕೊಳ್ತಾ ನಿಮಗೆ ಅದನ್ನು ನೆನಪಿಸಬೇಕು, ನಿಮ್ಮನ್ನು ಅದರ ಜೊತೆಯಲ್ಲಿ ಕೊಂಡೊಯ್ಯಬೇಕು, ಈ ಮಣ್ಣಿನ ಋಣದ ಬಗ್ಗೆ ನಿಮಗೊಂದು ಪ್ರೀತಿ ಉಕ್ಕಿಸಬೇಕು ಅನ್ನುವ ಭಾವ ಇಟ್ಟುಕೊಂಡು ದುಡಿತಾ ಇರುವಂಥ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕ್ರಮವನ್ನು ಇಲ್ಲಿ ನಿರ್ವಹಿಸುವುದಕ್ಕೆ ಕಾರಣ ಆದಂಥ ಪ್ರಾಂಶುಪಾಲರಿಗೆ, ಉಪನ್ಯಾಸಕ ವರ್ಗದವರಿಗೆ, ಹಾಗೆಯೇ ಗಮನವಿಟ್ಟು ಕೇಳಿದ, ಖಂಡಿತ ಗಮನವಿಟ್ಟು ಕೇಳಿದ್ದೇನೆ. ಸಾಕಷ್ಟು ಕಾರ್ಯಕ್ರಮಗಳಿಗೆ ನಾನು ಹೋಗಿದ್ದೇನೆ. ನಿಮ್ಮ ವಯಸ್ಸು, ನಿಮ್ಮ ಸಮಯ ಇವುಗಳೆಲ್ಲ ನನಗೆ ಅರ್ಥ ಆಗ್ತದೆ. 1 ಗಂಟೆಯ ಪಾಠದಲ್ಲೇ ನಮ್ಮ ವಿದ್ಯಾರ್ಥಿಗಳು ಒಂದು 50 ಸಲ ಹೀಗೆ ತಿರುಗಿ ಜಡ ತೆಗೆಯುವುದನ್ನು ನೋಡುವಾಗ ಹೇಗೆ ಯೋಚನೆ ಮಾಡಬೇಕು, ಕೊರೋನಾ ಕೊಟ್ಟಂಥ ಸಂಕಷ್ಟ ಏನು ಅನ್ನೋದು ನನಗೆ ಅರ್ಥ ಆಗ್ತದೆ. ಆದರೆ ಅಂಥದ್ದೇನೂ ಇಲ್ಲದೆ ಪ್ರೀತಿಯಿಂದ ಅಭಿಮಾನದಿಂದ ಕೇಳಿದಂಥ ಸಹೃದಯ ಮನಸ್ಸುಗಳಿಗೆ, ಕರೆಸಿಕೊಂಡಂಥ ಎಲ್ಲ ಹಿರಿಕಿರಿಯ ಧನ್ಯರಿಗೆ ವಂದನೆಗಳು, ನಮಸ್ಕಾರ. ಇಲ್ಲಿ ಅಬ್ಬಕ್ಕನ ಸ್ಫೂರ್ತಿ ಏನು ವಿಚಾರದ ಬಗ್ಗೆ ವಿಚಾರಧಾರೆಯನ್ನು ಭಾಳ ಅದ್ಭುತವಾಗಿ ನಮ್ಮಲ್ಲಿಗೆ ಮಂಡಿಸಿದ್ದಾರೆ. ವಿಶೇಷವಾಗಿ ಕರೆಂಟ್ ಹೋದರೆ ಮಾತಾಡಲಿಕ್ಕೆ ಭಾಳ ಕಷ್ಟ. ಸುಮಾರು 200 ಮಕ್ಕಳನ್ನ ಒಟ್ಟಿಗೆ ಇಟ್ಕೊಂಡು ನಿರರ್ಗಳವಾಗಿ ಮಾತನಾಡಬೇಕು ಅಂತಂದರೆ ಅದಕ್ಕೂ ಅಷ್ಟೇ ಒಂದು ಸಾಮರ್ಥ್ಯ ಬೇಕು, ಶಕ್ತಿ ಬೇಕು, ಯುಕ್ತಿ ಬೇಕು, ಅಷ್ಟೇ ಮಾತುಗಾರಿಕೆ ಶೈಲಿ ಬೇಕು, ಎಲ್ಲ ಚಿಂತನೆ ಬೇಕು, ಮಂತ್ರನೆ ಬೇಕು. ಎಲ್ಲವೂ ಡಾಕ್ಟರ್ ಸುಧಾರಾಣಿ ಅವರಲ್ಲಿ ಇದೆ. ಕೊಟ್ಟರೆ ಇನ್ನೂ ಕೂಡ 1 ಗಂಟೆ ಮಾತಾಡ್ಯಾರು. ನಾವು ಅವರಿಗೆ ಸುಮಾರು ಒಂದು 15 ನಿಮಿಷ ಕೊಟ್ಟೆವು. ಆ 15 ನಿಮಿಷ ಎಲ್ಲಿಯೂ ಲೋಪದೋಷ ಬರದ ಹಾಗೆ, ಮಕ್ಕಳಿಗೆ ಮನಮುಟ್ಟುವ ಹಾಗೆ ಇವತ್ತಿನ ವಿಚಾರದ ಬಗ್ಗೆ ಮಂಡಿಸಿದಂತಹ ಡಾಕ್ಟರ್ ಸುಧಾರಾಣಿ ಅವರಿಗೆ 3 ಕ್ಲಾಪ್. 1 2 3 1 2 3 1 2 3 ಕ್ಲಾಪ್ ಗೋ. ಧನ್ಯವಾದಗಳು ಡಾಕ್ಟರ್ ಸುಧಾರಾಣಿ ಅವರೇ. ಕಾರ್ಯಕ್ರಮದ ಮುಂದಕ್ಕೆ ಒಂದು ಸಣ್ಣ ಮಟ್ಟಿಗೆ ನಮಗೆ ಶುಭ ಹಾರೈಕೆ ಮಾಡಬೇಕು ಅಂತೇಳಿ ಶ್ರೀಮತಿ ಪೂರ್ಣಿಮಾ ಡಿ ಶೆಟ್ಟಿ ಅವರಲ್ಲಿ ನಾವು ನಿಜವಾಗಿ ಅಭಿನಂದಿಸಬೇಕು.
ಮೇಡಮಲ್ಲಿ ಫೋನ್ ಮುಖೇನ ವಿನಂತಿ ಮಾಡಿಕೊಂಡಾಗ ಭಾಳ ಉತ್ತಮವಾದ ಕಾರ್ಯಕ್ರಮ, ಮಕ್ಕಳಿಗೆ ಬೇಕಾದಂಥ ಕಾರ್ಯಕ್ರಮ. ಇದೇನೋ ದೊಡ್ಡ ಮಟ್ಟಿಗೆ ಇದು ಓಪನ್ ಆಗಿ ಮಾಡುವಂಥದ್ದು, ಮಕ್ಕಳಿಗೆ ವಿಶೇಷವಾಗಿ ನಮ್ಮ ಪದವಿ ಪೂರ್ವ ವಿದ್ಯಾರ್ಥಿನಿಗೆ ಬೇಕಾಗುವಂಥ ವಿಚಾರಗಳಿಗೆ ಪೂರಕವಾಗಿ ಇರುವಂಥ ಕಾರ್ಯಕ್ರಮ ಅಂತೇಳಿ ಹೇಳಿದಾಗ ಬಹಳ ಪ್ರೀತಿಯಿಂದ ಅರ್ಥೈಸಿಕೊಂಡವರು, ಖಂಡಿತ ಮಾಡೋಣ ಅಂತೇಳಿ ಒಪ್ಪಿಕೊಂಡವರು ಶ್ರೀಮತಿ ಪೂರ್ಣಿಮಾ ಅವರು ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ಸ್ಥಳಾವಕಾಶ ಕೂಡ ಮಾಡಿದ್ದಾರೆ. ವಿಶೇಷವಾಗಿ ಆಡಳಿತ ಮಂಡಳಿಯವರಲ್ಲಿ ಕೂಡ ಈ ವಿಚಾರವನ್ನು ತಿಳಿಸಿ ಇದು ಇಲಾಖೆಯ ಮುಖೇನ ಆಗುವಂಥದ್ದು, ಸಂಸ್ಕೃತಿ ಮತ್ತು ಕನ್ನಡ ಇಲಾಖೆ ಕೂಡ ಸಂಯೋಜನೆಯಲ್ಲಿ ಆಗುವುದು ಅಂತೇಳಿ ಒಪ್ಪಿಕೊಂಡಿದ್ದಾರೆ. ಇದೀಗ ಪೂರ್ಣಿಮಾ ಅವರಿಂದ ಒಂದು ಸಣ್ಣ ಮಾತು. ವಿಶ್ವಮಂಗಳ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ವೀರರಾಣಿ ಅಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ಇವರಿಂದ ತೌಳವ ರಾಣಿ, ಕನ್ನಡ ಧ್ವನಿ, ಇತಿಹಾಸ ಚಿಂತನ, ಗೀತ ಗಾಯನ ಎಂಬಂತಹ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದೀಗಲೇ ಇಂದಿನ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ ಸುಧಾರಾಣಿಯವರು ತೌಳವ ರಾಣಿ ಅಬ್ಬಕ್ಕ ರಾಣಿಯ ಬಗ್ಗೆ, ಅವರ ಇತಿಹಾಸದ ಬಗ್ಗೆ, ಅವರ ರಾಷ್ಟ್ರ ಪ್ರೇಮದ ಬಗ್ಗೆ ವಿದ್ಯಾರ್ಥಿಗಳಿಗೆ ಬಹಳ ಮನದಟ್ಟು ಆಗುವ ರೀತಿಯಲ್ಲಿ ಹೇಳಿದ್ದಾರೆ. ಈ ಕಾರ್ಯಕ್ರಮವು ನಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಲ್ಲಿ ಅಬ್ಬಕ್ಕ ರಾಣಿಯ ಆದರ್ಶಗಳನ್ನು ತಮ್ಮಲ್ಲಿ ಮೈಗೂಡಿಸಿಕೊಳ್ಳುವಂತಾಗಲಿ, ಆ ನಿಟ್ಟಿನಲ್ಲಿ ಸಹಕಾರಿಯಾಗಲಿ ಅನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಸ್ತೇನೆ. ಧನ್ಯವಾದ. ಈಗಾಗಲೇ ಅದರ ಬಗ್ಗೆ ಭಾಸ್ಕರಿಯವರ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಮೇಡಮ್ ಕೂಡ ಹೇಳಿದ್ದಾರೆ ಅವರ ಯಾವ ರೀತಿಯ ಸಾಧನೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅಂತೇಳಿ. ಪ್ರೊಫೆಸರ್ ಭಾಸ್ಕರ್ ಕೊಕ್ಕೋಳಿಯವರು ಸಭಾಧ್ಯಕ್ಷೀಯ ಭಾಗವನ್ನು ನುಡಿಬೇಕು ಅಂತೇಳಿ ವಿನಂತಿ ಮಾಡಿ. ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಒಂದು ಅಚ್ಚುಕಟ್ಟಾದಂತಹ ವ್ಯವಸ್ಥೆಯಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ಮಾಡುವಂಥ ಒಂದು ಅವಕಾಶ ನಮಗೆ ಬಂದದಕ್ಕಾಗಿ ಮೊದಲಿಗೆ ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಗಳನ್ನು ನಾನು ಅಭಿನಂದಿಸ್ತೇನೆ. ಮತ್ತು ಬಹುಶಃ ಸುಧಾರಾಣಿಯವರ ಉಪನ್ಯಾಸವನ್ನು ನೀವೆಲ್ಲ ಗಮನವಿಟ್ಟು ಕೇಳಿದ್ದೀರಿ ಎನ್ನುವುದಕ್ಕೆ ಕರೆಂಟು ಹೋದರೂ ಕೂಡ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಒಳ್ಳೆಯದಾಗಿದೆ ಅಲ್ಲ? ಹೌದು. ಅವರೊಂದು ಮಾತು ಹೇಳಿದರು, ಒಂದು ಕವಿವಾಣಿಯನ್ನು, ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಲು ಬಾಳು ಎಂಬುದಿದು ಋಣದ ರತ್ನಗಣಿಯೋ. ನೋಡಿ ಎಷ್ಟು ಅರ್ಥ ಉಂಟು ಅದರಲ್ಲಿ. ಈ ಬದುಕು ಎನ್ನುವುದು ನಮ್ಮದಲ್ಲ. ನಾವು ಹೇಳ್ತೇವೆ ನಮ್ಮ ಹಿರಿಯರು ಕೊಟ್ಟದ್ದು, ನಮ್ಮ ತಂದೆ ತಾಯಿಗಳು ಕೊಟ್ಟದ್ದು, ಅವರಿಗೆ ಅವರ ತಂದೆ ತಾಯಿಗಳು ಕೊಟ್ಟದ್ದು, ಅವರಿಗೆ ಅವರ ತಂದೆ ತಾಯಿಗಳು ಕೊಟ್ಟದ್ದು ಅಷ್ಟೇ ಅಲ್ಲ, ಸಮಾಜದ ಬೇರೆ ಬೇರೆ ವ್ಯಕ್ತಿಗಳು ನಮ್ಮನ್ನು ಬೆಳೆಸಿದ್ದಾರೆ, ಸಂಸ್ಥೆಗಳು ನಮ್ಮನ್ನು ಬೆಳೆಸಿವೆ. ಹಾಗಾಗಿ ಈ ಋಣ ಎನ್ನುವಂಥದ್ದು ಒಂದು ಗಣಿಯಾಗಿ ನಮ್ಮೊಳಗೆ ಇದೆ. ಅದನ್ನು ಸಂದಾಯ ಮಾಡಲಿಕ್ಕೆ ಏನಾದರೂ ನಾವು ಮಾಡಬೇಕು ಅಂತ. ಆ ಕಾರಣಕ್ಕೆ ಬೇಕಾಗಿ ಈ ಒಂದು ಪ್ರತಿಷ್ಠಾನದಿಂದ ಈ ಕೆಲಸಗಳೆಲ್ಲ ಮಾಡ್ತೇವೆ. ನಾವು ಯಾರೂ ಅಬ್ಬಕ್ಕ ರಾಣಿಯ ಸಂಬಂಧಿಕರಲ್ಲ. ಆದರೆ ಕಳೆದ 20-22 ವರ್ಷಗಳಿಂದ ಅಬ್ಬಕ್ಕನ ಒಂದು ಹೋರಾಟಕ್ಕೆ ನ್ಯಾಯ ಸಿಗಬೇಕು ಎನ್ನುವ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದದ್ದು. ಚರಿತ್ರೆಯನ್ನು ಓದಿದಂಥ ವಿದ್ಯಾರ್ಥಿಗಳು ನೀವು ಇದ್ದೀರಿ. ಎಳವೆಯಿಂದಲೇ ಹೈಸ್ಕೂಲ್ ಭಾಗದಿಂದಲೇ ಇತಿಹಾಸ, ಸಮಾಜ ವಿಜ್ಞಾನ ಅಧ್ಯಯನ ಮಾಡಿದ್ದೀರಿ. ಎಲ್ಲಿಯಾದರೂ ಅಬ್ಬಕ್ಕನ ಬಗ್ಗೆ ಓದಿದ್ದೀರಾ? ನಿಮ್ಮ ಹಿಸ್ಟ್ರಿ ಪುಸ್ತಕದಲ್ಲಿ ಬಂದಿದ? ನಾವೆಲ್ಲ ಓದುವಾಗ ಏನಿರಲಿಲ್ಲ. ಕಿತ್ತೂರು ರಾಣಿ ಇತ್ತು, ಝಾನ್ಸಿ ರಾಣಿ ಇತ್ತು, ಚಾಂದ್ ಬೀಬಿ ಇತ್ತು. ಅಬ್ಬಕ್ಕನ ಹೆಸರು ಎಲ್ಲಿಯೂ ಇಲ್ಲ. ಸುಧಾರಾಣಿಯವರು ಹೇಳಿದರು, ಬ್ರಿಟಿಷರು ಬಂದದ್ದು 18-19ನೇ ಶತಮಾನಕ್ಕೆ. ಆ ಮೊದಲು ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಇವರೆಲ್ಲ ಪೋರ್ಚುಗೀಸರು ಮೊದಲಿಗೆ ಬಂದದ್ದು. ಆ ಪೋರ್ಚುಗೀಸರು ಬರುವಾಗಲೇ ಅಬ್ಬಕ್ಕ ರಾಣಿ ಅವರನ್ನು ಎದುರಿಸಿದ್ದು ನಮ್ಮ ತುಳುನಾಡಿನ ಈ ಭಾಗದಲ್ಲಿ. ಒಂದು ವೇಳೆ ಅಬ್ಬಕ್ಕ ರಾಣಿ ಪೋರ್ಚುಗೀಸರನ್ನು ಹಿಮ್ಮೆಟ್ಟಿಸದೇ ಇರ್ತಿದ್ರೆ ಬ್ರಿಟಿಷರು ಬರಲಿಕ್ಕಿಲ್ಲ, ಡಚ್ಚರು ಬರಲಿಕ್ಕಿಲ್ಲ, ಫ್ರೆಂಚರು ಬರಲಿಕ್ಕಿಲ್ಲ. ಇದುವರೆಗೂ ಕೂಡ ಪೋರ್ಚುಗೀಸರೇ ನಮ್ಮನ್ನು ಆಳ್ತಾ ಇದ್ರು. ಹೌದಾ? ಹಾಗಿದ್ರೆ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಬ್ಬಕ್ಕ ಎನ್ನುವುದಕ್ಕೆ ಅದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಅದೇನಾಗಿದೆ, ಇವತ್ತು ಆಳರಸರು ಡೆಲ್ಲಿಯಲ್ಲೋ ಬೆಂಗಳೂರಿನಲ್ಲಿರುವವರು ಅಬ್ಬಕ್ಕನ ಕುರಿತಾಗಿ ಏನು ಯೋಚನೆಯನ್ನೇ ಮಾಡಲಿಲ್ಲ. ಇತಿಹಾಸಕಾರರು, ನಮಗೆಲ್ಲ ಇತಿಹಾಸಕಾರರಿಗೆ ಪ್ರೇರಣೆ ಏನು ಅಂತ ಕೇಳಿದರೆ ವಿದೇಶಿ ವಿದ್ವಾಂಸರು. ಹಾಗಾಗಿ ಅವರೆಲ್ಲ ಕಟ್ಟಿ ಬೆಳೆಸಿದ್ದೇನು ಉತ್ತರದ ಭಾಗದ ಇತಿಹಾಸವನ್ನು. ದಕ್ಷಿಣ ಗೌಣವಾಯಿತು, ಅವಗಣನೆಗೊಳಗಾಯಿತು. ಈ ಶೀರ್ಷಿಕೆ ಕೊಡುವಾಗ ನಾವು ಭಾಳ ಯೋಚನೆ ಮಾಡಿದೆವು, ನಾನು ಮತ್ತು ಪುಷ್ಕರ್ ಕುಮಾರ್. ಒಂದು, ಸುಧಾರಾಣಿ ಹೇಳಿದಾಗೆ ಇದು ನಮ್ಮದು ರಾಜ್ಯೋತ್ಸವದ
ಒಂದು ತಿಂಗಳು. ಇದರ ಜೊತೆಗೆ ಅಬ್ಬಕ್ಕನ ಕಾರ್ಯಕ್ರಮ, ಅಬ್ಬಕ್ಕನ ಧ್ವನಿ ಇವತ್ತು ಕನ್ನಡದ ಧ್ವನಿ ಆಗಬೇಕು, ಅದು ಭಾರತದ ಧ್ವನಿ ಆಗಬೇಕು ಎನ್ನುವುದು ಇದರ ಉದ್ದೇಶ. ಸಭಾ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಉಂಟು, ಅದು ಅಬ್ಬಕ್ಕನ ತೌಳವ ರಾಣಿಯ ವಿಷಯ ಆಯಿತು. ಈಗ ಕನ್ನಡ ಧ್ವನಿ ಸಂಗೀತ ಕಾರ್ಯಕ್ರಮ ಉಂಟು, ಅದು ಕೂಡ ಆಗ್ತದೆ ಸರಳವಾಗಿ. ಈ ಎರಡನ್ನೂ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ಬಹುಶಃ 2 ದಶಕಗಳಿಂದ ಅಬ್ಬಕ್ಕನ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ನಾವು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಬೇರೆ ಬೇರೆ ಬೇಡಿಕೆಗಳು ಇರ್ತೇವೆ ಸರ್ಕಾರದ ಮುಂದೆ. ಒಂದೆರಡು ಆಗಿದೆ, ಆಗಲಿಲ್ಲ ಅಂತಲ್ಲ. ಅಬ್ಬಕ್ಕನ ಪ್ರತಿಮೆ ರಾಜಧಾನಿಯಲ್ಲಿ ಅಲ್ಲಿ ಸೋಪು ಫ್ಯಾಕ್ಟ್ರಿ ಹತ್ತಿರ ಪ್ರತಿಷ್ಠಾಪನೆ ಆಗಿದೆ. ಅದರ ಹೋರಾಟ ಮಾಡಿದವರು ನಮ್ಮ ಸಮಿತಿಯವರು. ಈಗ ಸಮಿತಿ 2 ಆಗಿದೆ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಅಬ್ಬಕ್ಕನನ್ನು ಇಲ್ಲಿಗೆ ಸೀಮಿತಗೊಳಿಸಬಾರದು ಎನ್ನುವ ದೃಷ್ಟಿಯಿಂದ ವಿಶಾಲ ದೃಷ್ಟಿಯನ್ನು ಇಟ್ಟುಕೊಂಡು ಈಗ ಸುಧಾರಾಣಿ ಹೇಳಿದಾಗೆ ಅಬ್ಬಕ್ಕ ಸಂಕಲನವನ್ನು ನಾವು ಹೊರಗೆ ತಂದೆವು. ದಿಲ್ಲಿಯಲ್ಲಿ ಕರ್ನಾಟಕ ಸಂಘದ ಸಹಯೋಗದಲ್ಲಿ ವಸಂತ ಶೆಟ್ಟಿ ಬೆಳ್ಳಾರೆ ಅಂತ ಹೇಳಿ ಅವರಿಗೆ ಅಧ್ಯಕ್ಷರಾಗಿದ್ದಾಗ 7 ದಿನಗಳ ಅಬ್ಬಕ್ಕನ ಕುರಿತಾದಂತಹ ವಿಚಾರ ಸಂಕಿರಣವನ್ನು ಮಾಡಿದೆವು. ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿದೆವು. ಹಿಂದಿಯಲ್ಲಿ, ತಮಿಳಿನಲ್ಲಿ, ಮಲಯಾಳದಲ್ಲಿ, ಕನ್ನಡದಲ್ಲಿ, ಹೀಗೆ 7 ದಿವಸ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಆ ಕಾರ್ಯಕ್ರಮ ಮಾಡಿದೆವು. ಮಾತ್ರ ಅಲ್ಲ, ನಮ್ಮ ಡೆಲ್ಲಿಯ ಆ ಒಂದು ಮಹಾದ್ವಾರದಲ್ಲಿ ತುಳುನಾಡಿನ ಹುಲಿವೇಷದ ಕುಣಿತವನ್ನು ಕೂಡ ಆ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ. ಇದು ಆಮೇಲೆ ಬೆಂಗಳೂರಿನಲ್ಲಿ ಕೂಡ ಅಬ್ಬಕ್ಕನ ಕುರಿತಾದಂಥ ನಮ್ಮ ಅಬ್ಬಕ್ಕ ಅಂತ ಒಂದು ಅಬ್ಬಕ್ಕನ ಕುರಿತಾದಂಥ ಒಂದು ಇತಿಹಾಸವನ್ನು ಸಾರುವಂಥ ಒಂದು ಕಾರ್ಯಕ್ರಮವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ದೆವು. ಈಗ ಕಳೆದ 3 ವರ್ಷಗಳಿಂದ ಈ ಪ್ರತಿಷ್ಠಾನ ನಮ್ಮ ಅಬ್ಬಕ್ಕ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಂಗಳೂರಿನ ಟೌನ್ ಹಾಲ್ನಲ್ಲಿ ಮಾಡಿದ್ದೇವೆ. ಅಬ್ಬಕ್ಕ ಸೇವಾ ಪುರಸ್ಕಾರವನ್ನು ಕೊಡ್ತೇವೆ. ಈಗ ಮೊನ್ನೆ ಫೆಬ್ರವರಿ ಮಾರ್ಚಿನಲ್ಲಿ 2 ದಿವಸಗಳು ಮಂಗಳೂರು ಮಹಾನಗರ ಪಾಲಿಕೆಯ ಒಂದು ಸಹಯೋಗದಲ್ಲಿ 2 ದಿವಸದ ಕಾರ್ಯಕ್ರಮವನ್ನು ನಮ್ಮ ಅಬ್ಬಕ್ಕ ನಾವು ಮಾಡಿದೆವು. ನಮ್ಮ ಕರ್ನಾಟಕದ ಮಾನ್ಯ ಸಚಿವರು, ಕನ್ನಡ ಸಂಸ್ಕೃತಿ ಸಚಿವರು ಸುನೀಲ್ ಕುಮಾರ್ ಅದಕ್ಕೆ ಬಂದಿದ್ದರು. ರಾಜಕೀಯದ ವ್ಯಕ್ತಿಗಳು ಬಂದು ಬೇರೆ ಬೇರೆ ಆಶ್ವಾಸನೆಯನ್ನು ಕೊಡ್ತಾರೆ, ಅದನ್ನು ಎಳೆದು ಹೋಗುವಾಗ ಅದನ್ನು ಮರೆತು ಬಿಡ್ತಾರೆ. ಆದರೆ ಆ ಒತ್ತಡವನ್ನು ಹಾಕುವುದನ್ನು ನಾವು ಬಿಡಬಾರದು ಎನ್ನುವ ಕಾರಣಕ್ಕಾಗಿ ತಳಮಟ್ಟದಿಂದ ಈ ಒಂದು ಕೆಲಸ ಆಗಬೇಕು ಎನ್ನುವ ಕಾರಣಕ್ಕೆ ಇವತ್ತು ವಿದ್ಯಾಸಂಸ್ಥೆಗಳಲ್ಲಿ ಈ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ನಾವು ಮಾಡುತ್ತಾ ಇರುವಂಥದ್ದು. ಅದು ನಮ್ಮ ಮೊದಲ ಉದ್ದೇಶ. ದೊಡ್ಡದಂಥ ಕಾರ್ಯಕ್ರಮ ಮಾಡಿ ಅದು ಗಾಳಿಗೆ ಬೀಳುವಂಥದ್ದಲ್ಲ, ಮಕ್ಕಳ ತಲೆಗೆ ಅದು ಹೋಗಬೇಕು. ಅಬ್ಬಕ್ಕ ಮಾಡಿದ್ದೇನು, ಸಮಾಜದ ಸಾಮರಸ್ಯವನ್ನು ಅವರು ಮಾಡಿದರು. ನೋಡಿ, ನಾವು ಈ ಅಬ್ಬಕ್ಕ ಸಮಿತಿಯ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಸಮಯಕ್ಕೆ ಕಾರ್ಗಿಲ್ ಯುದ್ಧ ಆಗ್ತಾಯಿತ್ತು, ಬಾಬ್ರಿ ಮಸೀದಿಯ ಗಲಾಟೆ ಆಗ್ತಾಯಿತ್ತು. ಆದರೆ ಎಲ್ಲ ಕಡೆ ಬೇರೆ ಬೇರೆ ರೀತಿಯ ಕೋಮು ಸಂಘರ್ಷಗಳು, ಗಲಭೆಗಳಾಗ್ತಾಯಿತ್ತು. ಆದರೆ ಭಾಳ ಸಾಮರಸ್ಯದ ಸೌಹಾರ್ದದ ಬದುಕು ಉಳ್ಳಾಲದಲ್ಲಿ ಆಗ್ತಾಯಿತ್ತು. ಯಾಕಂದರೆ ಅಬ್ಬಕ್ಕ ರಾಣಿ ಎನ್ನುವವಳು ಆ ಕಾಲಕ್ಕೆ ವಿಶೇಷವಾಗಿ ಮುಸಲ್ಮಾನರನ್ನು, ಮೊಗವೀರರನ್ನು, ಹಿಂದೂಗಳನ್ನು, ಜೈನರನ್ನು ಒಟ್ಟಿಗೆ ಸೇರಿಸಿಕೊಂಡು ಕೇವಲ ಮಣ್ಣಿನ ಒಂದು ಮೋಹದಿಂದ ಆ ಸ್ವಾತಂತ್ರ್ಯದ ಕೆಚ್ಚನ್ನು ಇಲ್ಲಿ ಮೆರೆಸಿದವಳು. ಪೋರ್ಚುಗೀಸ್ ರಾಯಭಾರಿಗಳೆಲ್ಲ ಬರೀತಾರೆ ಅಬ್ಬಕ್ಕನ ಬಗ್ಗೆ. ಅಬ್ಬಕ್ಕ ದೊಡ್ಡ ಮಹಾರಾಣಿ, ಕುದುರೆಯಲ್ಲಿ ಅವರು ಕೂತ್ಕೊಂಡು ಬಂದಿರಬಹುದಂತ ಅವಳನ್ನು ನೋಡಲಿಕ್ಕೆ ನಾವು ಹೋದದ್ದು. ಅಬ್ಬಕ್ಕನೇ ಕಾಣಲಿಲ್ಲ ನಮಗೆ ಉಳ್ಳಾಲದಲ್ಲಿ. ಮತ್ತೆ ನೋಡುವಾಗ ಹೊಲದಲ್ಲಿ ಕೆಲಸ ಮಾಡಿಸ್ತಾ ಇದ್ದಳು, ಕೈಯಲ್ಲಿ ಒಂದು ಕತ್ತಿ ಹಿಡಿದು ಒಂದು ಸೀರೆಯನ್ನು ಕಚ್ಚೆ ಕಟ್ಟಿ ಒಂದು ಮುಟ್ಟಾಲ ಇಟ್ಟುಕೊಂಡಿದ್ದಳು ಅಂತ. ಅಂದರೆ ಅಷ್ಟು ಸರಳವಾಗಿದ್ದಂತಹ ಹೆಣ್ಣು ಮಗಳು ಜನರ ನಡುವಿನಲ್ಲಿ ಇದ್ದುಕೊಂಡು ಹೋರಾಟವನ್ನು ಮಾಡಿದಳು. ಆಧುನಿಕವಾದ ಶಸ್ತ್ರಾಸ್ತ್ರಗಳಿರಲಿಲ್ಲ, ಆದರೂ ಕೂಡ ವಿದೇಶಿ ಶಸ್ತ್ರಾಸ್ತ್ರಗಳನ್ನು ಎದುರಿಸುವುದಕ್ಕೆ ಬೇಕಾಗಿ ಈರುಳಿನ ಯುದ್ಧದಲ್ಲಿ ಅವರ ಪೋರ್ಚುಗೀಸ್ ಹಡಗುಗಳನ್ನು ಸುಟ್ಟಲು. ಇಂತಹ ವೀರರಾಣಿಯಾದಂಥ ಅಬ್ಬಕ್ಕ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಇತಿಹಾಸದಲ್ಲಿ ದಾಖಲೆಯೇ ಇಲ್ಲ. ಅದಾಗಬಾರದು ಎನ್ನುವ ಕಾರಣಕ್ಕೆ ನಾವು ಪ್ರಯತ್ನ ಪಟ್ಟೆವು. ಹಾಗಾಗಿ ಇವತ್ತು ಅಬ್ಬಕ್ಕ 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 ಅಂತ ನಾವು ಕೇಳ್ತಾ ಇದ್ದೇವೆ. ಆ ಕಾರಣದಿಂದ ಅಬ್ಬಕ್ಕನ ಧ್ವನಿ ಅದು ಕನ್ನಡದ ಧ್ವನಿ ಆಗಬೇಕು ಎನ್ನುವ ಕಾರಣಕ್ಕಾಗಿ ಈ ಒಂದು ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ತುಳು ಭಾಷೆ ಅಂದರೆ ಎಂಥದ್ದು? ಕೈಯಾರ ಕಿಂಜಣ್ಣಗಳು ಹೇಳಿದ ಮಾತು ನಿಮಗೆ ಕೇಳಿದರೆ ಏನೋ ಗೊತ್ತಿಲ್ಲ ನನಗೆ. ಎದ್ದು ಕೊರಲದ ಭಾಷೆ ನಮ್ಮ ತುಳು, ಸಾರ ಹೆಸರದ ತಾಮರೆ, ಕೇಂಡಿ ಬಾಯಿಡು ಕೇಂಡಿಕೆ ಬಿಟ್ಟು ಪಂಡಿ ಬಾಯಿಡು ಉರ್ಕೊಂಡು ಅಮೃತದ ಊರು ಎನ್ನುವುದೇ. ಅಷ್ಟು ಚಂದದ ಸಮೃದ್ಧವಾದಂಥ ತುಳು ಭಾಷೆ. ತುಳು ಭಾಷೆ ಪಂಚದ್ರಾವಿಡಗಳಲ್ಲಿ ಒಂದು. ಅದರಲ್ಲಿ ಇರುವಷ್ಟು ಸಂಪದ್ಭರಿತವಾದಂತಹ ಒಂದು ಶಬ್ದ ಸಂಪತ್ತು ಬೇರೆ ಯಾವ ಭಾಷೆಗಳಲ್ಲಿ ಇಲ್ಲ.
ನೋಡಿ, ಅವರು ಎನ್ನುವುದಕ್ಕೆ ನಮ್ಮಲ್ಲಿ ಏನುಂಟು? ಒಂದೇ. ನಮ್ಮಲ್ಲಿ ಆರು ಮತ್ತು ಅಕುಳು ಏನು ಹೇಳ್ತೀನಿ ಕನ್ನಡದಲ್ಲಿ? ಆರು ಮತ್ತು ಅಕುಳು ಕನ್ನಡದಲ್ಲಿ ಒಂದೇ ಇರುವುದಕ್ಕೆ ಅವರು ಅಂತ ಅಲ್ವಾ? ಅಂಥದ್ದು ಎಷ್ಟೆಷ್ಟೋ ಶಬ್ದಗಳುಂಟು ತುಳುವಿನಲ್ಲಿ. ಒಂದು ಕಾಲದಲ್ಲಿ ತುಳುವಿನಲ್ಲಿ ಮಾತಾಡಿದರೆ ಫೈನ್ ಮಾಡ್ತಾಯಿದ್ರು ಶಾಲೆಗಳಲ್ಲಿ. ಆದರೆ ಇವತ್ತು ಅದು ಹೋಗಿದೆ. ತುಳುವಿನ ಶಕ್ತಿ ಗೊತ್ತಾಗಿದೆ. ಅದು ಸಂವಿಧಾನಕ್ಕೆ ಸೇರಬೇಕು ಎನ್ನುವಂಥ ಪ್ರಯತ್ನವೂ ಆಗ್ತಾ ಇದೆ. ಹಾಗಾಗಿ ತುಳುವಿನಲ್ಲಿ ಅಷ್ಟು ಇದೆ ಎನ್ನುವುದನ್ನು ತೋರಿಸಲಿಕ್ಕೆ ಅಬ್ಬಕ್ಕರ ಕುರಿತಾದಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರುವಂಥದ್ದು. ಅದು ತೌಳವ ಧ್ವನಿ. ಕನ್ನಡ ನಿಮ್ಗೆ ಗೊತ್ತಿದೆ. ಕನ್ನಡ ಕಸ್ತೂರಿ ಅಲ್ತೆ ಮುತ್ತಡ ಹೇಳಿದ್ದಾರೆ. ಕಸ್ತೂರಿ ಕನ್ನಡ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಹಾಗಾಗಿ ಕನ್ನಡ ಬೇರೆ ಅಲ್ಲ, ತುಳುವ ಬೇರೆ ಅಲ್ಲ. ಎದವಾಡಿ ದತ್ತಪರಯ್ಯರಂತೂ ಒಬ್ಬರು ಇದ್ದರು, ಹಿರಿಯ ವಿದ್ವಾಂಸರು, ತುಳುವಿನಲ್ಲಿ ತುಂಬ ಕೆಲಸ ಮಾಡಿದವರು. ಅವರೊಂದು ಮಾತು ಹೇಳಿದ್ದಾರೆ, ಕನ್ನಡನ್ನೇ ರಾವಡು ಆರ್ನ ಕೊಡಿ ಮಿತ್ತವಳು ಐತ ಒಟ್ಟಿಗೆ ಎನ್ನ ತುಳುಲ ಬೆರಿಬಿಡಂತೆ ಹೋಡು ಅಂತ. ಕನ್ನಡನ್ನೇ ರಾವಡು ಒಂದು, ಕನ್ನಡನ್ನೇ ರಾವಡು. ನಮ್ಮ ಮಾತ ಕನ್ನಡನ್ನೇ ರಾವಡು, ನಾವು ಕನ್ನಡನ್ನರಾಗಬೇಕು ಎನ್ನುವಂತಹ ಬಹಳ ಈ ಹಿರಿಯರೆಲ್ಲ ಹೇಳಿದ ವಾಕ್ಯಗಳನ್ನು ನಾವು ನೆನಪಿಸಿಕೊಳ್ಬೇಕು. ಆ ಒಂದು ದೃಷ್ಟಿಯಿಂದ ಇದೆಲ್ಲ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಬೇಕು. ಅಬ್ಬಕ್ಕನ ಚರಿತ್ರೆಯನ್ನು ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಅದು ವಿದ್ಯಾರ್ಥಿಗಳಿಗೆ ಹೇಗೆ ಸ್ಫೂರ್ತಿ ಆಗ್ತದೆ ಎನ್ನುವುದನ್ನು ಹೇಳಿದ್ದಾರೆ ಸುಧಾರಾಣಿಯವರು. ಬಹುಶಃ ಇಂಥ ಉಪನ್ಯಾಸಗಳ ಮೂಲಕವಾಗಿ ನಮ್ಮಲ್ಲಿ ಅಬ್ಬಕ್ಕನ ಕುರಿತಾದಂಥ ಜಾಗೃತಿ ಮೂಡಬೇಕು. ಶಾಲಾ ಕಾಲೇಜುಗಳಲ್ಲಿ ನಮ್ಮ ಈ ನೆಲದಲ್ಲಿ ಆದಂಥ ಹೋರಾಟದ ಕಥೆ, ಇಲ್ಲಿ ಇರತಕ್ಕಂತಹ ಶಕ್ತಿಗಳು ಏನು, ಸಂಪತ್ತು ಏನು, ಇಲ್ಲಿಯ ಸಾಧಕರು ಯಾರ್ಯಾರು, ಅದನ್ನು ಪರಿಚಯ ಮಾಡುವಂಥ ಕೆಲಸ ನಮಗೆ ಆಗಬೇಕು. ಇವತ್ತು ಶಾಲಾ ಕಾಲೇಜಿನ ಪಠ್ಯ ವಿಷಯಗಳನ್ನೇ ನಾವು ಹಿಡ್ಕೊಂಡ್ರೆ ಅದು ಕೇವಲ ಏನಾಗ್ತದೆ, ಪರೀಕ್ಷೆ, ಎಕ್ಸಾಮ್ ಓರಿಯೆಂಟೆಡ್ ಆಗ್ತದೆ. ಪರೀಕ್ಷಾ ದೃಷ್ಟಿಯಿಂದ ಕಲಿಯುವಂಥದ್ದು ಅದು ಆಗಬಾರ್ದು. ಇನ್ ಬಿಟ್ವೀನ್ ದಿ ಲೈನ್ಸ್ ಅಂತ ಓದಲಿಕ್ಕೆ ಉಂಟು. ನಾವು ಬರೀ ಅಕ್ಷರಾರ್ಥದಲ್ಲಿ ಏನುಂಟು ಅಂತ ನೋಡುವುದಲ್ಲ, ಅದರ ಆಚೆ ಈಚೆ ಏನುಂಟು. ತರಗತಿಯ 4 ಗೋಡೆಗಳಲ್ಲಿ ಕೇವಲ ಸಬ್ಜೆಕ್ಟ್ ಮ್ಯಾಟ್ರನ್ನೇ ಒಬ್ಬ ಅಧ್ಯಾಪಕ ಹೇಳುವುದಲ್ಲ. ಬರೀ ಸಬ್ಜೆಕ್ಟ್ ಮ್ಯಾಟ್ರ್ ನೀವು ಕಲಿಯೋದಿದ್ದರೆ ಆನ್ಲೈನ್ ಕ್ಲಾಸಲ್ಲಿ ಆಗ್ತದೆ, ಮಾಡ್ಬೋದು. ಆದರೆ ನಾವು ಯಾಕೆ ಶಾಲೆಗೆ ಬರ್ತೇವೆ? ಅಲ್ಲಿ ಒಬ್ಬ ಅಧ್ಯಾಪಕನಾದವ ಅವನಲ್ಲಿ ಬೇಕಾದಷ್ಟು ಸ್ಟಫ್ ಇರಬೇಕು, ಸಂಪನ್ಮೂಲ ವ್ಯಕ್ತಿಯಾಗಿರಬೇಕವ. ಆಗ ಅವೇನಂತಾರೆ, ಸಬ್ಜೆಕ್ಟ್ನ ಆಚೆಗಿನ ವಿಷಯಗಳನ್ನು ಹೇಳ್ತಾನೆ. ಅದಕ್ಕೆ ಅವಕಾಶಗಳು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳಾಗಬೇಕು. ಅದಕ್ಕಾಗಿ ಇವತ್ತು ಈ ಒಂದು ಅವಕಾಶವನ್ನು ಇಲ್ಲಿಯ ವಿದ್ಯಾಸಂಸ್ಥೆಯವರು ಕೊಟ್ಟಿದ್ದಾರೆ. ಇಲ್ಲಿಯ ಪ್ರಾಂಶುಪಾಲರು ವಿಶೇಷವಾಗಿ ಸಹಕಾರ ಮಾಡಿದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ತ್ಯಾಗಮ್ಮ ಹರೇಕಳ ಬೇಡ ಬೇಡ ಅಂತ ಹೇಳಿದರೆ ಅವರಿಗೆ ಹೋಲಿಸಿಬಿಟ್ಟಿದ್ದೇವೆ ನಾವು. ಆದರೆ ಅವರು ಅಧಿಕಾರ ಅಂದರೆ ಪದವಿಯನ್ನು ತಗೊಂಡ ಮೇಲೆ ಸುಮ್ಮನೆ ಕೂತ್ಕೊಳ್ಳಿಲ್ಲ, ತುಂಬ ಬಿಸಿ ಮನುಷ್ಯ ಅವರು. ಆದರೂ ಕೂಡ ಅದರ ಜೊತೆಯಲ್ಲಿ ಬಹಳ ಆದ್ಯತೆಯ ಮೇರೆಗೆ ಅಬ್ಬಕ್ಕ ಪ್ರತಿಷ್ಠಾನವನ್ನು ತಗೊಂಡು ಹೋಗಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಕೆಲಸ ಆಗಬೇಕಾಗಿದೆ. ಈಗ ಇದರ ಹಿಂದೆ ಇರುವಂಥವ್ರು ನಾವೇ ಬೆರಳಿಗೆ ಒಂದು 3-4 ಮಂದಿ ಆದರೂ ಕೂಡ ಆ ಬದ್ಧತೆಯಿಂದ, ಯಾಕಂದರೆ ಆರಂಭದಿಂದಲೂ ಕೂಡ ಅಬ್ಬಕ್ಕ ಸಮಿತಿಯಲ್ಲಿ ನಾವು ಇದ್ದವರು. ಹಾಗಾಗಿ ನಮ್ಮ ದೃಷ್ಟಿ ಏನು ಅಂತ ಹೇಳಿದರೆ, ಬರೀ ಒಂದು ಕೂಟವನ್ನು ಬೆಳೆಸುವುದಲ್ಲ, ಸಬ್ಜೆಕ್ಟನ್ನು ಬೆಳೆಸುವಂಥದ್ದು, ಅಬ್ಬಕ್ಕರನ್ನು ಬೆಳೆಸುವಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ಪ್ರತಿಷ್ಠೆಯ ವಿಷಯಕ್ಕಾಗಿ ಈ ಸಂಸ್ಥೆಯನ್ನೇ ನಾವು ಮಾಡಿದ್ದಲ್ಲ. ಆ ದೃಷ್ಟಿಯಿಂದ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಕಾರ್ಯಕ್ರಮ, ವರ್ಷಕ್ಕೆ 4 ಕಾರ್ಯಕ್ರಮನಾದರೂ ಮಾಡಬೇಕು ಅಂತ ನಮಗುಂಟು. ಹಾಗಾಗಿ ಆದಷ್ಟು ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ಯುವ ಸಮುದಾಯಕ್ಕೆ ಒಂದು ಪ್ರೇರಕ ಆಗುವ ದೃಷ್ಟಿಯಲ್ಲಿ ಅಬ್ಬಕ್ಕನ ಸ್ಫೂರ್ತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಎನ್ನುವಂಥ ನಮ್ಮ ಸಂಕಲ್ಪಕ್ಕೆ ಬಹುಶಃ ವಿದ್ವಾಂಸರುಗಳು, ಇಂತಹ ವಿದ್ಯಾಸಂಸ್ಥೆಗಳ ಯಾರಿದ್ದಾರೆ, ಕಾರ್ಯಕರ್ತರು ಯಾರಿದ್ದಾರೆ, ಆಡಳಿತ ವರ್ಗದವರು ಯಾರಿದ್ದಾರೆ, ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ, ಇವತ್ತು ಭಾಳ ತಾಳ್ಮೆಯಿಂದ ಮಕ್ಕಳು ನೀವೆಲ್ಲ ಕೂತಿದ್ದೀರಿ. ಇದಿಷ್ಟು ನಿಮಗೆ ಮೆದುಳಿಗೆ ಮೇವು. ಇನ್ನು ನಿಮಗೆ ಸ್ವಲ್ಪ ಮನೋರಂಜನೆಯ ಕಾರ್ಯಕ್ರಮ ಕೂಡ ಕುಶಲಕುಮಾರ್ ಮತ್ತು ತಂಡದವರು ಕೊಡ್ತಾರೆ, ಅದರಲ್ಲಿ ಕೂಡ ಭಾಗವಹಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಂಸ್ಥೆಯವರನ್ನು ವಂದಿಸಿ, ಎಲ್ಲರನ್ನು ಕೂಡ ವೇದಿಕೆಯಲ್ಲಿದ್ದವರನ್ನು ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಭಾಷಣಗೈದಂತಹ ನಮ್ಮೆಲ್ಲ ಹಿರಿಯರು, ಮಾರ್ಗದರ್ಶಕರು ಆಗಿರುವಂಥ ಪ್ರೊಫೆಸರ್ ಭಾಸ್ಕರ್ ಕುಕ್ಕೋಳಿ ಅವರಿಗೆ ವಂದನೆಗಳು. ಇದೀಗ ತಮಗೆ ನಮ್ಮದೊಂದು ಸಣ್ಣ ಒಂದು ಅಭಿನಂದನಾ ಕಾರ್ಯಕ್ರಮ, ದೊಡ್ಡ ಅಭಿನಂದನೆ ಅಲ್ಲ, ಆದರೂ ನಮ್ಮ ಮಾತಿಗೆ ಹೋಗೊಟ್ಟು ಹಲವಾರು ಬ್ಯುಸಿ ಇದ್ದರೂ ಕೂಡ, ಕಾರ್ಯಕ್ರಮಗಳ ಒತ್ತಡ ಇದ್ದರೂ ಕೂಡ ಸುಧಾರಾಣಿಯವರು 3 ದಿನಗಳ ಹಿಂದೆ ಅವರಿಗೆ ಹೇಳಿದ್ದು, ಅದ್ರ ಪ್ರೀತಿಯಿಂದ ಆಳ್ವಾಸಿಯಿಂದ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಶೋಭೆ ತಂದಿದ್ದಾರೆ. ಅವರಿಗೆ ದಯವಿಟ್ಟು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕು ಸುಧಾರಾಣಿ ಅವರು. ಸಣ್ಣದೊಂದು ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ನಮ್ಮ ಉದ್ಘಾಟಕರಲ್ಲಿ, ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತೇನೆ.
ಶೆಟ್ಟಿಯವರಿಗೆ, ನಮ್ಮ ಭಾಸ್ಕರ ಕುಕ್ಕೋಲಿ ಅವರು ಅವರಿಗೊಂದು ಸಣ್ಣ ಕೊತ್ತಗೆ ನೀಡಿ ಅವರನ್ನು ಗೌರವಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಮತ್ತೊಬ್ಬರು ಮುಖ್ಯ ಅತಿಥಿ ಶ್ರೀಯುತ ಮೋಹನ್ ಪ್ರಸಾದ್ ನಂತೂರು ಅವರಿಗೆ ಶ್ರೀಯುತ ತುಕಾರಾಮ್ ಅವರು ಮೋಹನ್ ಪ್ರಸಾದ್ ನಂತೂರು ಅವರು. ಎಲ್ಲ ನಮ್ಮವರೇ. ಈಗ ಧನ್ಯವಾದ ಸಲ್ಲಿಸಲಿಕ್ಕೆ ಶ್ರೀಯುತ ಪುಷ್ಕರ್ ಕುಮಾರ್ ಅವರು. ವೀರರಾಣಿ ಹಬ್ಬಕ್ಕ ರಾಷ್ಟ್ರೀಯ ಪ್ರತಿಷ್ಠಾನ ರಿಜಿಸ್ಟರ್ಡ್ ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜ್ ಕೋಣಾಜೆ ಸಂಯುಕ್ತ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ತವಳುವ ರಾಣಿ ಕನ್ನಡ ಧ್ವನಿ ಇತಿಹಾಸ ಚಿಂತನೆ ಗೀತಾಗಾಯನ ಸಮಾರಂಭಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಭಾಸ್ಕರ ರೈ ಕುಕ್ಕೊಳ್ಳಿ. ಇವರು ಸಾಂಗವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದ. ಅದೇ ರೀತಿಯಲ್ಲಿ ನಮಗೆ ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅಧ್ಯಕ್ಷರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ. ಹಾಗೆ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದರು. ಅವರು ಕರ್ನಾಟಕ ಸರ್ಕಾರದ ಅಲೆಮಾರಿ ಮತ್ತು ಅಲೆಮಾರಿ ಈ ನಿಗಮದ ಅಧ್ಯಕ್ಷರಾಗಿದ್ದರು. ಹಾಗೆ ಅವರು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ನಮ್ಮ ಪ್ರಧಾನ ಸಂಚಾಲಕರು ಕೂಡ ಆಗಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟಿಸಿದಂಥ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಇನ್ನೋರ್ವರು ನಾವು ಆಹ್ವಾನಿಸಿದವರು ಹಬ್ಬಕ್ಕ ರಾಣಿಯ ಉಪನ್ಯಾಸವನ್ನು ಮಾಡಬೇಕಂತೇಳಿ ಸುಧಾ ರಾಣಿಯನ್ನು ಕರೆಸಿದ್ದೇವೆ ನಾವು. ಹಾಗಾಗಿ ಪರಸ್ಪರ ಒಂದು ಅವಿನಾಭಾವ ಸಂಬಂಧ ಇದ್ದಾಗ ಒಂದಂತೂ ಸತ್ಯ ಏನಂತ ಹೇಳಿದ್ರೆ, ಲಾಸ್ಟ್ ಬೆಂಚಿನಲ್ಲಿ ಕುಳಿತಂಥ ವಿದ್ಯಾರ್ಥಿಗೆ ಕ್ಲಾರಿಟಿಯಾಗಿ ವಿಷಯವನ್ನು ಯಾರು ಮುಟ್ಟಿಸ್ತಾರೋ ಅವರೇ ಉಪನ್ಯಾಸಕರು ಅಲ್ವಾ? ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕರೆಂಟ್ ಇಲ್ಲದಿದ್ದರೂ ಅಲ್ಲಿಗೆ ಮುಟ್ಟಿದೆ ಅಲ್ವಾ? ಕೇಳ್ತಿತ್ತಲ್ಲ ನಿಮಗೂ ಸಹ. ಇದು 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 ಉಪನ್ಯಾಸಕರ ಅರ್ಹತೆ. ಅದು ಪ್ರಾಂಶುಪಾಲ ಅರ್ಥ ಮಾಡ್ಕೊಂಡ್ರೆ ಆಯ್ತು ಅಲ್ಲ, ಪ್ರಾಂಶುಪಾಲರೇ ಅದು ಆ ರೀತಿಯಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ವಿಷಯಗಳನ್ನು ಕೂಡ ಮತ್ತು ಒಳ್ಳೆಯ ವಾಲ್ಯೂಮ್ನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಡಾಕ್ಟರ್ ಸುಧಾರಾಣಿ ಉಪನ್ಯಾಸಕರು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ, ಮೂಡುಬಿದಿರೆ. ಇವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಹಾಗೆ ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿ ಇನ್ನೋರ್ವರು ಇವತ್ತು ಅಂದರೆ ಇದೇ ಸಂಸ್ಥೆಯ ವತಿಯಿಂದಲೇ ಅವರು ಇಲ್ಲಿ ಸೇರಿದ್ದಾರೆ. ಆದರೂ ಕೂಡ ಎಲ್ಲ ಸವಲತ್ತುಗಳೊಂದಿಗೆ ನಗುಮುಖದೊಂದಿಗೆ ಇಷ್ಟು ವಿದ್ಯಾರ್ಥಿಗಳನ್ನು ಸಭಿಕರಾಗಿ ಕೊಟ್ಟು ಇನ್ನೊಂದು ಗಂಟೆ ಕೂತ್ಕೊಳ್ಳಿ ಆಯಿತಾ ಸಂಗೀತ ಕಾರ್ಯಕ್ರಮಕ್ಕೆ ದಯವಿಟ್ಟು. ಹಾಗೆ ಶ್ರೀಮತಿ ಪೂರ್ಣಿಮಾ ಡಿ ಶೆಟ್ಟಿ ಪ್ರಾಂಶುಪಾಲರು, ವಿಶ್ವಮಂಗಳ ಪದವಿ ಪೂರ್ವ ಕಾಲೇಜ್, ಎಲ್ಲರನ್ನು ಸೇರಿಸಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಒಳ್ಳೆಯ ಸಹಕಾರವನ್ನು ನೀಡಿದ ಬಗ್ಗೆ ಅವರಿಗೂ ಕೂಡ ನಮ್ಮ ಹಬ್ಬಕ್ಕ ಪ್ರತಿಷ್ಠಾನದ ವತಿಯಿಂದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವರು ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ ಶ್ರೀ ಮೋಹನ್ ಪ್ರಸಾದ್ ನಂತೂರ್ ಅವರು. ಅವರು ನಮ್ಮ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ವಿವಿಧ ಪದಾಧಿಕಾರಿಯಾಗಿ ಒಳ್ಳೆಯ ಗಾಯಕರಾಗಿ ಕೆಲಸ ಮಾಡಿಕೊಂಡಿದ್ದವರು. ಹಾಗೆ ನಮ್ಮ ಸರ್ಕಾರಿ ಇಲಾಖೆಯ ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಕೆಲಸದಲ್ಲಿದ್ದಾರೆ. ಈ ವರ್ಷ ನಮ್ಮ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಇಂಥ ಒಂದು ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅಂದರೆ ಅದರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ, ಶುಭ ಕೋರಿದ್ದಾರೆ. ಮೋಹನ್ ಪ್ರಸಾದ್ ನಂತೂರ್ ಅವರಿಗೆ ನಮ್ಮ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿರುವವರು ಎಲ್ಲ ನಮ್ಮವರೇ, ತುಕಾರಾಮ್ ಮಾಸ್ಟ್ರು ಮತ್ತು ಲೋಕನಾಥ್ ರೈ ಅವರು, ಪುರುಷೋತ್ತಮ ಅವರು, ಆಮೇಲೆ ಇಲ್ಲಿ ವಿನೂತ್ ಅವರು. ಹಾಗೆ ಈ ಕಾರ್ಯಕ್ರಮವನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ಒಳ್ಳೆಯ ರೀತಿಯಲ್ಲಿ ಆಯೋಜನೆಗೊಳಿಸಿದಂಥ ತ್ಯಾಗಂ ಹರೆಕಾಳ, ಇವರು ಕೂಡ ಅಧ್ಯಾಪಕರು, ಬಹಳ ಪ್ರತಿಭಾವಂತರು. ಅವರಿಗೂ ಕೂಡ ನನ್ನ ಪ್ರತ್ಯೇಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿದ್ಯಾಧರ್ ಶೆಟ್ಟರವರು ನಮ್ಮ ಹೊಸಕೂರಲ್ನ ನಿರ್ದೇಶಕರಾಗಿ ಒಳ್ಳೆಯ ಈ ಕಾರ್ಯಕ್ರಮವನ್ನು ಪ್ರಚಾರಗೊಳಿಸ್ತಾ ಇದ್ದಾರೆ. ಅವರಿಗೂ ಕೂಡ ವಂದನೆಗಳು. ಜಯೇಶ್ ಸೌಂಡ್ ಸಿಸ್ಟಮ್ನವರು ಒಳ್ಳೆಯ ರೀತಿಯಲ್ಲಿ ಧ್ವನಿವರ್ಧಕದ ಒಂದು ವಿಶೇಷತೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತ, ಧನ್ಯವಾದ ಒಟ್ಟಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದಲ್ಲೇ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತು ನಮ್ಮ ಈ ಸಂಗೀತ ಕಾರ್ಯಕ್ರಮ ಏನು ಇವತ್ತು ಸಿ ಅಶ್ವಥ್ ಸ್ಮರಣಾಂಜಲಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅಶ್ವಥ್ರವರ ಸಂಗೀತ ಸಂಯೋಜನೆ ಹೆಚ್ಚಿನ ಗೀತೆಗಳನ್ನು ನಾವು ಇವತ್ತು ಹಾಡ್ತೇವೆ. ಅದೇ ರೀತಿಯಲ್ಲಿ ಕನ್ನಡ ಧ್ವನಿಗೆ ಸಂಬಂಧಪಟ್ಟ ಹಾಗೆ ಕನ್ನಡದ ಭಾವಗೀತೆ, ಜನಪದ ಗೀತೆಗಳನ್ನು ಹಾಡ್ತಾ ಇದ್ದೇವೆ. ನಿಮ್ಮಲ್ಲಿ ಕೂಡ 3 ಮಂದಿ ಬಂದು ಹಾಡಬೇಕು ಅಂತೇಳಿ ನಾವು ಕೇಳಿಕೊಂಡಿದ್ದೇವೆ. ಅದಕ್ಕೆ ಪ್ರಾಂಶುಪಾಲರು ರೆಡಿ ಮಾಡಿ ಇಟ್ಟಿದ್ದಾರೆ 3 ಗಾಯಕರನ್ನು, ಅವರು ಹಾಡ್ತಾರೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೆ, ಗಾಯಕರಿಗೆ ಮತ್ತು ನಮ್ಮೊಂದಿಗೆ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥವರು ಶ್ರೀಮತಿ ಮಾಲಿನಿ ಕೆ ಪ್ರಸಾದ್, ಅದರ ಜೊತೆಗೆ ನಮ್ಮ ಗಾಯಕರಾಗಿ ಇನ್ನೋರ್ವರು ರವಿ ತೊಕ್ಕೊಟ್ಟು ಅಂತ ಬಂದಿದ್ದಾರೆ. ಅದರ ಜೊತೆಗೆ ಶಿಂಷಾ ಅವರು ಬಂದಿದ್ದಾರೆ. ಇವರೆಲ್ಲ ಗಾಯನ ಮಾಡ್ತಾರೆ ಇವತ್ತು. ಆಮೇಲೆ
ನಮ್ಮ ಮೋಹನ್ ಪ್ರಸಾದ್ ನಂತೂರ್ ಅವರು ಕೂಡ ಹಾಡ್ತಾರೆ. ಹಿನ್ನೆಲೆಯಲ್ಲಿ ಸತೀಶ್ ಸುರತ್ಕಲ್, ದೀಪಕ್ ರಾಜ್ ಉಳ್ಳಾಲ್ ಹಾಗೆ ಗಣೇಶ್ ನವಗಿರಿ ಅವರು ಭಾಗವಹಿಸ್ತಾರೆ. ಈ ಸಂಗೀತ ಕಾರ್ಯಕ್ರಮದಲ್ಲಿ ಕೂಡ ನಾವು 1 ಗಂಟೆ ತಾವೆಲ್ಲ ಕೂತು ಅದನ್ನು ಪ್ರೋತ್ಸಾಹಿಸಬೇಕು, ಆಸ್ವಾದಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲರೂ ಈ ಸಹಕಾರ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಕಾಲೇಜಿನ ನಮ್ಮ ಪ್ರಾಧ್ಯಾಪಕ ವೃಂದದವರನ್ನು ಕೂಡ ನಾನು ಗಮನಿಸಿದ್ದೇನೆ. ಅವರಿಗೂ ಕೂಡ ವಂದನೆಗಳು. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಇವತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ಭಾಗಿಯಾದವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಸಭಾ ಕಲಾಪವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.